ಕುರ್ಲಾ ಪೂರ್ವದ ಬಂಟರ ಭವನದ ಸ್ವಾಮಿ ಮುಕ್ತಾನಂದ ಸಭಾಗೃಹದ ಸತ್ಕಾರ್ ಶಿವರಾಮ್ ಶೆಟ್ಟಿ ವೇದಿಕೆಯಲ್ಲಿ 2017 ರಿಂದ 2020 ಅವಧಿಯ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಜನವರಿ 24ರಂದು ನಡೆಯಿತು. ಬಂಟರ ಸಂಘ ಅಂಥೇರಿ ಬಾಂದ್ರಾ ಪ್ರಾದೇಶಿಕ ಸಮಿತಿಯ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆಯನ್ನು ಬಂಟರ ಸಂಘ ಮುಂಬಯಿಯ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ವಿಶ್ವ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಭಾಗವಹಿಸಿದ್ದರು. ನೂತನ ಕಾರ್ಯಾಧ್ಯಕ್ಷ ಡಾ ಆರ್.ಕೆ. ಶೆಟ್ಟಿ ಮತ್ತು ತಂಡವನ್ನು ಅಭಿನಂದಿಸಿದರು. ನಿರ್ಗಮನ ಕಾರ್ಯಾಧ್ಯಕ್ಷ ಗುಣಪಾಲ್ ಆರ್. ಶೆಟ್ಟಿ ಮತ್ತು ತಂಡದ ಸೇವೆಗೆ ಕೃತಜ್ಞತೆ ಸಲ್ಲಿಸಿದರು. ಡಾ ಆರ್.ಕೆ. ಶೆಟ್ಟಿ ಅವರಿಗೆ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ ಐಕಳ ಹರೀಶ್ ಶೆಟ್ಟಿ ಪೇಟ ತೊಡಿಸಿ ಶಾಲು ಹೊದಿಸಿ ಬೃಹತ್ ಗಾತ್ರದ ಹೂಹಾರ ಹಾಕಿ ಪದವಿ ಪ್ರದಾನ ಮಾಡಿದರು. ಬಳಿಕ ಸಮಿತಿಯ ಡಾ ಆರ್.ಕೆ. ಶೆಟ್ಟಿ ದಂಪತಿ ಮತ್ತು ಮಕ್ಕಳು ನಿರ್ಗಮನ ಕಾರ್ಯಾಧ್ಯಕ್ಷ ಗುಣಪಾಲ್ ಶೆಟ್ಟಿ ಸಂಘದ ಪದಾಧಿಕಾರಿಗಳ ಸಮಕ್ಷಮದಲ್ಲಿ ಸನ್ಮಾನಿಸಲ್ಪಟ್ಟರು. ಸಮಿತಿಯ ಆಗಮನ ಸದಸ್ಯರನ್ನ ಡಾ ಆರ್.ಕೆ. ಶೆಟ್ಟಿ ಪುಷ್ಪಗುಚ್ಛ ಶಾಲು ಹೊದಿಸಿ ಗೌರವಿಸಿದರು. ಸಮಿತಿಯ ಮಹಿಳಾ ವಿಭಾಗದ ನೂತನ ಕಾರ್ಯಾಧ್ಯಕ್ಷೆ ವನಿತಾ ನೋಂಡಾ ಅವರನ್ನು ಸಂಘದ ಕಾರ್ಯಾಧ್ಯಕ್ಷೆ ರಂಜಿನಿ ಹೆಗ್ಡೆ, ಸಮಿತಿಯ ನಿರ್ಗಮನ ಕಾರ್ಯಾಧ್ಯಕ್ಷೆ ಸುಜಾತಾ ಶೆಟ್ಟಿ ಸನ್ಮಾನಿಸಿದರು. ಸಮಿತಿಯ ಯುವ ವಿಭಾಗದ ನೂತನ ಕಾರ್ಯಾಧ್ಯಕ್ಷ ರಕ್ಷಿತ್ ಶೆಟ್ಟಿ ಅವರನ್ನ ಅಧ್ಯಕ್ಷ ಪದ್ಮನಾಭ ಎಸ್ ಪಯ್ಯಡೆ, ಸಂಘದ ಯುವ ವಿಭಾಗದ ಕಾರ್ಯಾಧ್ಯಕ್ಷ ಶರತ್ ವಿ ಶೆಟ್ಟಿ, ಸಮಿತಿಯ ಯುವ ವಿಭಾಗದ ನಿರ್ಗಮನ ಕಾರ್ಯಾಧ್ಯಕ್ಷ ಸಾಗರ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು. ಆರಂಭದಲ್ಲಿ ಪದ್ಮನಾಭ ಎಸ್ ಪಯ್ಯಡೆ, ಐಕಳ ಹರೀಶ್ ಶೆಟ್ಟಿ ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರಶಾಂತಿ ಶೆಟ್ಟಿ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮ ಆರಂಭವಾಯಿತು. ಗುಣಪಾಲ್ ಶೆಟ್ಟಿ ಐಕಳ ಸ್ವಾಗತಿಸಿದರು. ವೇದಿಕೆಯಲ್ಲಿ ಎಲ್ಲಾ ಪದಾಧಿಕಾರಿಗಳು, ವಿಶ್ವಸ್ಥರು, ಮಾಜಿ ಅಧ್ಯಕ್ಷರ ಉಪಸಮಿತಿ, ಪ್ರಾದೇಶಿಕ ಸಮಿತಿಗಳ ಕಾರ್ಯಾಧ್ಯಕ್ಷರು, ಬಂಟರವಾಣಿಯ ಗೌರವ ಪ್ರಧಾನ ಸಂಪಾದಕ ಅಶೋಕ್ ಪಕ್ಕಳ ಕಾರ್ಯಕ್ರಮ ನಿರೂಪಿಸಿದರು. ವೇದಿಕೆಯಲ್ಲಿ ಸಮಿತಿಯ ಸಂಚಾಲಕ ಡಿಕೆ ಶೆಟ್ಟಿ, ಉಪ ಕಾರ್ಯಾಧ್ಯಕ್ಷ ಅಡ್ವೊಕೇಟ್ ಆರ್ಜೆ ಶೆಟ್ಟಿ, ಕಾರ್ಯದರ್ಶಿ ರವಿ ಶೆಟ್ಟಿ, ಕೋಶಾಧಿಕಾರಿ ಕೆವಿ ಶೆಟ್ಟಿ, ಸಹ ಕಾರ್ಯದರ್ಶಿ ರಮೇಶ್ ಡಿ ರೈ, ಸಹ ಕೋಶಾಧಿಕಾರಿ ಪ್ರಸಾದ್ ಶೆಟ್ಟಿ, ಸಾಂಸ್ಕೃತಿಕ ಸಮಿತಿಯ ಕಾರ್ಯಾಧ್ಯಕ್ಷ ಸವಿತಾ ಕೆ ಶೆಟ್ಟಿ, ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷ ಪ್ರಭಾಕರ್ ಶೆಟ್ಟಿ, ನಿಧಿ ಸಂಗ್ರಹ ಕಾರ್ಯಾಧ್ಯಕ್ಷ ಯಶವಂತ್ ಶೆಟ್ಟಿ, ಕ್ರೀಡಾ ಸಮಿತಿಯ ಕಾರ್ಯಾಧ್ಯಕ್ಷ ಸೂರಜ್ ಶೆಟ್ಟಿ, ಮ್ಯಾರೇಜ್ ಸೇಲ್ ಕಾರ್ಯಾಧ್ಯಕ್ಷ ಕೃಷ್ಣ ಶೆಟ್ಟಿ, ಸಂಗ್ರಹ ಸಮಿತಿಯ ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಶೆಟ್ಟಿ, ನಿರ್ಗಮನ ಸಮಿತಿಯ ಕಾರ್ಯದರ್ಶಿ ಸಿಎ ಗಣೇಶ್ ಶೆಟ್ಟಿ, ಕೋಶಾಧಿಕಾರಿ ಸಿಎ ಸುನಿಲ್ ಶೆಟ್ಟಿ, ಉಪಸಮಿತಿಯ ಕಾರ್ಯಾಧ್ಯಕ್ಷರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ಸಮಿತಿಯ ನಿರ್ಗಮನ ಕಾರ್ಯಾಧ್ಯಕ್ಷೆ ಡಾ ಪೂರ್ಣಿಮಾ ಶೆಟ್ಟಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರೂಪಿಸಿದರು. ಪೂಜಾ ದೇವಾಡಿಗರಿಂದ ಸ್ಯಾಕ್ಸೋಫೋನ್, ನಿಶಿತಾ ಅಮೀನ್ ಬಳಗದವರಿಂದ ನೃತ್ಯ, ಖ್ಯಾತ ಗಾಯಕ ಹರೀಶ್ ಶೆಟ್ಟಿ ಅವರಿಂದ ಚಿತ್ರಗೀತೆ, ಅಂಕಿತಾ ರಮೇಶ್ ರೈ, ರಿತಿಕಾ ಆರ್ಜೆ ಶೆಟ್ಟಿಯವರಿಂದ ನೃತ್ಯ, ಮಹಿಳಾ ಸದಸ್ಯೆಯರಿಂದ ಸಮೂಹ ಗೀತೆ ಜರುಗಿತು. ಸಂಘದ ಕಾರ್ಯದರ್ಶಿ ರವಿ ಶೆಟ್ಟಿ ಧನ್ಯವಾದ ನೆರವೇರಿಸಿದರು.
ಪದಾರೋಹಣ ಸಮಾರಂಭದ ನಮ್ಮ ಸಂಘದ ಅಧ್ಯಕ್ಷರಾಯಿನ ನಮ್ಮ ಪ್ರೀತಿದ ಶ್ರೀ ಪದ್ಮನಾಭ ಪಯ್ಯಡ್ರ ಪಕ್ಕೈನಿ ಮುಖ್ಯ ಬಿಡ್ಯರಾದ ವೈದಿನ ವರ್ಲ್ಡ್ ವರ್ಲ್ಡ್ ಫೆಡರೇಷನ್ ಪ್ರೆಸಿಡೆಂಟ್ ಆಯ್ನ ಎನ್ನಮಿಗೆ ಐಗಳ ಹರಿಶೆಟ್ರೆ ಬೊಕ್ಕ ವೇದಿಕೆಗಳಿದ್ದ ಮಾತ ಗಣ್ಯರ ಅಂಚನೆ ಎದುರಿದ್ದಿನ ನಮ್ಮ ಮಾತ ಬಂದಿಲ್ಲ ಸುರುಕಾದ ನಮ್ಮ ಪೆಟ್ರೋಲ್ ಬ್ಯಾಂಕದ ಆವರಣದಿನ ವಿಷ್ಣುಮೂರ್ತಿ ದೇವರನ್ನು ತಂದು ಅಂಚನೆ ಗಣಪತಿ ದೇವರು ದುರ್ಗಾ ಪರಮೇಶ್ವರಿ ನಾಗದೇವಿಯರು ಬೊಕ್ಕ ನಮ್ಮ ಮಾತೆಲ್ಲ ಆರಾಧ್ಯ ದೇವಿಯಾಯಿನ ಕಟೀಲಿ ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನ ನೆನೆ ತಂದು ಎರಡು ಪಾತ್ರ ಚಾಲು ಇನಿ ನಮ್ಮ 5ನೇ ಪದಗಾಢ ಸಮಾರಂಭಕ್ಕೂ ನಮಗೆ ಸಭಾಧ್ಯಕ್ಷರಾದ ವೇದಿನ ನಮ್ಮ ಸಂಘದ ಮಂಡಲಾಧ್ಯಕ್ಷರಾಯಿನ ಶ್ರೀ ಪದ್ಮನಾಭ ಪಯ್ಯಡರಿಗೆ ಆತ್ಮೀಯವಾದ ಸ್ವಾಗತ ಬಯಸುವೆ. ಶ್ರೀ ಪದ್ಮನಾಭ ಪಯ್ಯಡರ್ನಾಗೆಲ್ಲ ನಮ್ಮ ಸಂಘಕ್ಕೆ ಕಾರ್ಯಕ್ರಮ ಕೊಡುಗೆ ಉಂಟು. ಅವರಿಗೆ ಮಾತಾಡಲು ಗೊತ್ತಿತ್ತಿನ ಅಂಚೆನೆ ನಮ್ಮ ಸಂಘಕ್ಕೂ ಈ ಸರ್ತಿ ಅವಿರೋಧ ಆಯ್ಕೆಯಾದ ವೇದಿನ ಪದ್ಮನಾಭ ಪಯ್ಯಡರಿಗೆ ಆರ್ಥಿಕ ಅಭಿನಂದನೆ ಮಾತನಾಡುತ್ತದೆ. ಅಂಚೆನೆ ನಮ್ಮ ಮುಖ್ಯ ಬಿನ್ಯರಾದ ವೇದಿನ ಶ್ರೀ ಐಗಳ ಹರಿಶೆಟ್ರು ಈ ಸರ್ತಿ ವರ್ಲ್ಡ್ ವರ್ಲ್ಡ್ ಫೆಡರೇಷನ್ ಪ್ರೆಸಿಡೆಂಟ್ ಆದ ಎಲೆಕ್ಟ್ ಆದಿನ ನನಗೆ ಮಾತಾಡಲು ಗೊತ್ತಿದ್ದ ವಿಷಯ ಅವರಿಗೆ ಎನ್ನ ಆರ್ಥಿಕ ಸ್ವಾಗತ ಬಯಸುವೆ. ಅಂಚೆನೆ ನಮ್ಮ ಉಪಾಧ್ಯಕ್ಷರಾಯಿನ ಚಂದ್ರರಾಜ್ ಶೆಟ್ಟರಿಗೆ ಎನ್ನ ಆತ್ಮೀಯ ಸ್ವಾಗತ ಬಯಸುವೆ. ಬೊಕ್ಕ ನಮ್ಮ ಗೌರವ ಕಾರ್ಯದರ್ಶಿಯಾಯಿನ ಸಿ.ಎಸ್. ಸಂಜೀವ ಶೆಟ್ಟರಿಗೆ ಆರ್ಥಿಕ ಸ್ವಾಗತ ಬಯಸುವೆ. ಅಂಚೆನೆ ಕೋಶಾಧಿಕಾರಿ ಪ್ರವೀಣ್ ಕೋಜ ಶೆಟ್ಟರಿಗಳ ಎನ್ನ ಗುಡದಿಂದ ತೋರ್ಬೇಕು. ಅಂಚೆನೆ ಜೊತೆ ಕಾರ್ಯದರ್ಶಿಯಾಯಿನ ಮಹೇಶ್ ಶೆಟ್ಟರಿಗೆ ಎನ್ನ ಉಡದಿಂದ ತೋರ್ಬೇಕು. ಡಾಕ್ಟರ್ ಪ್ರಭಾಕರ್ ಶೆಟ್ಟರ್ ಎಂಗಲ್ಲ ವೆಸ್ಟರ್ನ್ ರೀಜನ್ ಸಮನ್ವಯಕ್ಕೆ ಅವರಿಗೆ ಎನ್ನ ಹಾರ್ದಿಕ ಸ್ವಾಗತ. ರಂಜನಿ ಸುಧಾಕರ್ ಹೆಗ್ಡೆ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಿಗೆ ಏಕಲ ಉಡದಿಂದ ತೋರ್ಬೇಕು. ಶರತ್ ಶೆಟ್ಟಿ ಯೂತ್ ವಿಂಗ್ ಚೇರ್ಮನ್ ಅವರಿಗೆ ಎನ್ನ ಹಾರ್ದಿಕ ಸ್ವಾಗತ ಮಾಡೋದಿಲ್ಲ. ಬೊಕ್ಕ ನಮ್ಮ ಇನ್ಕಮಿಂಗ್ ಚೇರ್ಮನ್ ಆಯ್ನ ಡಾಕ್ಟರ್ ಆರ್.ಕೆ. ಶೆಟ್ಟರ್ ಸ್ವಾಗತ ಮಾಡೋದಿಲ್ಲ. ಅಂಚೆನೆ ವನಿತಾ ನೋಟ ಇನ್ಕಮಿಂಗ್ ಚೇರ್ಮನ್ ಅದೇ ನಾವು ಹಾರ್ದಿಕವಾದ ಸ್ವಾಗತ ಮಾಡೋದಿಲ್ಲ. ಬೊಕ್ಕ ಔಟ್ ಗೋಯಿಂಗ್ ಚೇರ್ಪರ್ಸನ್
ಸುಜಾತಾ ಜಿ ಶೆಟ್ಟರ್ನ ಸ್ವಾಗತ ಮಾಡುವುದು. ಇವಾಗ ಇನ್ಕಮಿಂಗ್ ಚೇರ್ಮನ್ ನಮ್ಮ ಯೂತ್ದ ರಕ್ಷಿತ್ ಶೆಟ್ಟಿಗಳ ಆರ್ಥಿಕ ಸ್ವಾಗತ. ಅಂಚೆ ಸಾಗರ್ ದಿವಾಕರ್ ಶೆಟ್ಟಿಗಳ ಶೆಟ್ಟಿ ಬುದ್ರಾಡಿ ಅದೆಲ್ಲ ಸ್ವಾಗತ ಮಾಡುವುದು. ಬಕ್ಕ ಎದುರು ಸೂತಿನ ಟ್ರಸ್ಟೀಸ್ ಪಾಸ್ಟ್ ಪ್ರೆಸಿಡೆಂಟ್ ಬಕ್ಕ ಎಂಕಲ್ನ ಅಂದೇರಿ ರೀಜನ್ದ ಬಲವಲ್ಲ ಡೋನರ್ಗಳು ಅಕಲೆಗೆ ಎನ್ನ ಹೃದಯ ತುಂಬಿನ ಸೋಲ್ಬೇರು. ಬಕ್ಕ ಎದುರು ಕೂತಿನ ವರ್ಮ ಪ್ರಾದೇಶಿಕ ಸಮಿತಿದ ಅಧ್ಯಕ್ಷರ ಕಲೆಗೆ ಉಪಾಧ್ಯಕ್ಷರ ಕಲೆಗೆ ಬಕ್ಕ ಅಕಲ ಆಫೀಸ್ ಬೇರರ ಕಲೆಗೆ ಎನ್ನ ಹೃದಯ ತುಂಬಿನ ಸೋಲ್ಬೇರು. ಬಕ್ಕ ಪತ್ರಿಕಾ ಪ್ರತಿನಿಧಿಗಳು ಭಟ್ಟರವಾಣಿ ಕರ್ನಾಟಕ ಮಲ್ಲ ಉದಯವಾಣಿ ಕಲೆಗೆ ಎನ್ನ ಆರ್ಥಿಕ ಸ್ವಾಗತ. ಅಂಚೆನೆ ಕರ್ನಾಟಕ ವಲ್ಲದ ಸಂಪಾದಕರಾಯನ ಶ್ರೀ ಚಂದ್ರಶೇಖರ್ ಪಾಲತ್ತಡಿ ಬೈದರು ಅದಕ್ಕೆಲ್ಲ ತುಂಬು ಹೃದಯದ ಸ್ವಾಗತ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಮಾತ ಪ್ರೀತಿದ ಆರೈಕೆ ವಿಶ್ವ ಸಂಘದ ಸಮಾಜ ಸೇವೆದ ಕಾರ್ಯಗಳು ಗೌರವಪೂರ್ವಕವಾದ ಕೈ ಜೋಡವ ಸಂಘದ ಕೀರ್ತಿಗೆ ಕಿರೀಟಗಳು ಎಂಟೆಲ್ಲ ಸಮಿತಿದೆಲ್ಲ ಮೆಂಗುಲು ಗೊತ್ತಾವ ಪತ್ತಪ್ಪೆ ಜೋಗುಲು ಸಾಮರಸ್ಯರು ಒಟ್ಟಾದ ಸಂಘದ ಕಟ್ಪಾಡದ ಒಟ್ಟನ್ನು ರಕ್ಷಣೆ ಮಲ್ಪುವ ಸೇರಿದ ಗುರಿಯಲ್ಲಿನ ಸಮಯಗಳು ಭಗವಂತನ ಉದಾಹರಣೆ ದರೆ ತಪ್ಪಾದ ಪ್ರಥಮ ಭಾರತೀಯ MDRTದ 7 ಜನ ಕಮಿಟೆಡ್ 7 ಜನ ಕಮಿಟೆಡ್ ಆರೆ ಒರಿ ಸದಸ್ಯ ಅವತ್ತಲ್ಲೇ ಡಾಕ್ಟರೇಟ್ ಪದವಿ ಒಂದು LIC ಕ್ಷೇತ್ರ ಟಿಕೆಟ್ ನಂದ ಅವರು ಡಾಕ್ಟರ್ ಆರ್ಕೆ ಶೆಟ್ಟಿ ಒಂದು ಕಾನೂನು ಬ್ರಿಟಿಷರ್ ನಮಗೆ ಕೆಲವು 100 ವರ್ಷ ಆಳಿನ ಜನ ಇತಿಹಾಸವನ್ನು ಬೇರೆ 7 ಜನರ ಸಮಿತಿ ಸೇರಿದಾಗ ಒಂದು ಬ್ರಿಟಿಷ್ ಭಾಷೆಗಳು ಪಡೆದರಿಗೆ ಭಾರತ ದೇಶವು ಆಳದ ಎಂಟನೇ ನಾಡನೆ ಒಂದು ಭಾರತೀಯ ತಯಾರಾಯತ ನಮ್ಮ ಸಂತೋಷವನ್ನು ಪಡೆದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದರೆ ಐದೊಟ್ಟು ಛತ್ರಪತಿ ಶಿವಾಜಿ ಪ್ರಶಸ್ತಿ ತೆಗೆದರೆ ವರ್ಲ್ಡ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ ಫಸ್ಟ್ ಇಂಡಿಯಾ ಅಂತ ಖ್ಯಾತಿ ಮೇರೆಗೆ ತೆಗೆದರು ಮಗೆ ತರುಣ್ CM ಅಂತಂದ್ರೆ ಒಟ್ಟುಡೆ ಶ್ವೇತಾ ಮಗಲೆ ಕೈಪತ್ತಿನಾರೆ ಅನಿತಾ ಯಾವೆ ಅನಿತಾ ಕಲೆ ಅಂಚೆ ರಟ್ಟಿ ಜೋಕುಲೆಲ್ಲ ವೇದಿಕೆಯಲ್ಲಿ ತಂದೊಳ್ಳೆ ಈ ಸನ್ಮಾನದ ಒಂಜಿ ಭಾಗವು ಅರ್ಧಾಂಗಿಯಾದೆ ಜೋಕುಲು ಸ್ವೀಕಾರ ಮಾಡಿಕೊಡು ತುಂಬದ ಆ ಸಾಧನೆಗೆ ನಿಕರು ಅವರಿಗೆ ಒಟ್ಟಾದ ಜವಾಬ್ದಾರಿದ ಪಾಲನೆ ಒಂಜಿ ನೈತಿಕತೆ ಡಾಕ್ಟರ್ ಆರ್ಕೆ ಶೆಟ್ಟಿ ಶ್ವೇತಾ ತರುಣ್ ಒಟ್ಟು ಸೇರಿದೆ ಈ ಗೌರವ ಸ್ವೀಕಾರ ಮಾಡ್ತಂದೊಳ್ಳೆ ಕೊಡೊಂಜಿ ಆಶೀರ್ವಾದ ಸೇರಿಸಿ ಚಪ್ಪಾಳೆ ಮೂಲಕ ಬರ್ತದ ಭಾರಿ ಸಂತೋಷ. DK ಶೆಟ್ಟಿ ಕನ್ವೀನರ್, RG ಶೆಟ್ಟಿ ವೈಸ್ ಚೇರ್ಮನ್, ರಮೇಶ್ ಶೆಟ್ಟಿ ಸೆಕ್ರೆಟರಿ, ರಮೇಶ್ ಗಿರೈಕರು ಜಾಯಿಂಟ್ ಸೆಕ್ರೆಟರಿ, KV ಶೆಟ್ಟಿ ಟ್ರೆಜರರ್, ಪ್ರಸಾದ್ ಶೆಟ್ಟಿ ಜಾಯಿಂಟ್ ಟ್ರೆಜರರ್. ಇದು ಮುಖ್ಯ ವಿಭಾಗದ ಪದಾಧಿಕಾರಿ.
ಅವರಿಗೆ ಹಸ್ತಾಂತರ ಮಾಡಿದ್ದೇವೆ. ರಂಜನಿ ಸುಧಾಕರ್ ಹೆಂಡೆ నేను ಸುಧಾರಿಸಲಿದ್ದೇವೆ. ಕಾರಣ ಮಹಿಳಾ ತಂಡ ಎದುರು ಬಂದಿದೆ. ಮೊದಲೇ ಕೂಡ ಮಾಡಿದ್ದೇವೆ. ಒಟ್ಟಿಗೆ ಈ ವಿಭಾಗದ ಜವಾಬ್ದಾರಿ ಸಾಗಿಸಿದ್ರೆ ನನಗೆ ಕಾರಣ ಸದಸ್ಯರು ಬಂದಿದೆ. ಪ್ರಧಾನ ಶೆಟ್ಟಿ ಮುಖ ರಘುನಾಥ್ ಶೆಟ್ಟಿ ಶಿಲ್ಪಾ ಶೆಟ್ಟಿ, ರೋಹನ್ ಶೆಟ್ಟಿ, ಸಾಗರ್ ಶೆಟ್ಟಿ ತುಂಬದ ನಿರ್ಗಮನ ಕಾರ್ಯಾಧ್ಯಕ್ಷ. ಈ ಸತಿ ಬಣ ಸಂಘದ ಯುವ ವಿಭಾಗದ ವೈಸ್ ಚೇರ್ಮನ್ ಆಯ್ಕೆಯಾದರು. ಗುರುಪಾಲಕನ ಸಂಪೂರ್ಣ ಬೆಂಬಲ ಇದು ನಮ್ಮ ಆಶ್ರಯದೊಂದು ಇವರಿಗೆ ಗೌರವವನ್ನು ಮಾಡಿಕೊಳ್ಳುವುದು. ಉತ್ಪತ್ತಿ ಕೂಡ ಇದೆ. ಅಧ್ಯಕ್ಷರಾಯನ ಐಕಲ ಅರಿಶೆಟ್ರೆ ಬಣ ಸಂಘದ ಪೂರ ಪದಾಧಿಕಾರಿಗಳೇ ಎನ್ನ ಅಂಧೇರಿ ಮಾತ್ರ ಪ್ರಾದೇಶಿಕ ಸಮಿತಿದ ಪೂರ ನಿರ್ಗಮನ ಪದಾಧಿಕಾರಿಗಳೇ ಅಂಚೆನೆ ನನ್ನ ಹೊಸತ್ ಆದಿನ ಕಮಿಟಿದ ಏನ ಪೂರ ಕಮಿಟಿ ಮೆಂಬರ್ ನಕಲೆ ಎದುರು ಕುಂದಿನ ಬಣ ಸಂಘದ ಟ್ರಸ್ಟಿ ನಕಲೆ ಹಿರಿಯರೇ ಅಕ್ಕನಕಲೆ ಅಣ್ಣನಕಲೆ ಏನಾನ ಈ ಬಣ ಸಂಘದ ಅಂಧೇರಿ ಪ್ರಾಧಿಕಾರ ಸಮಿತಿದ ಅಧ್ಯಕ್ಷರಾದ ಬರೋಡು ಬಂಡದ ಗುಣಪಲ್ ಶೆಟ್ಟಿ ಕೆಲಸ ರೈತು ಫೋನ್ ಮಾಡ್ತೇವೆ. ಯಾ ಮಂಡೆ ಎರಡ ಬೇತೆ ಜವಾಬ್ದಾರಿ ಸುಮಾರು ಉಂಟು. ಆ ಜವಾಬ್ದಾರಿದ ಒಟ್ಟಿಗೆ ಈ ಜವಾಬ್ದಾರಿಯನ್ನು ಹೊರಗೆ ಗೆತ್ತಂದ್ರೆ ಆವಂದು ಅವತ್ತಂದ್ರೆ ಯಾರು ಇದಿ ಮುಟ್ಟ ವಾ ಕಮಿಟಿಲ ಕೆಲಸ ಮಧ್ಯಾಹ್ನ ಹತ್ತು ಎಂಗನೆತ್ತ ಅನುಭವ ಇಚ್ಚಿ ಈ ಇಂಚಿನೊಂದು ಪರಿಸ್ಥಿತಿ ಪುನಃ ಏನನ್ನು ಮಲ್ಪೊಡ್ಚಿ ಯಾನಿಕಲ್ನ ಒಟ್ಟು ಗುಲ್ಲೆ ಕೊಂಡು ಸುಮಾರು ಕೇಂಡೆ ಅಂಡಲ್ಲ 6 ಕೇಂಡಿದ್ದೀರಿ. ಐದು ఒక 6 ಶಂಕರಣ್ಣ ಸಿ ಶಂಕರಣ್ಣ ಪಂಡಿರ್ತೋಜುಲು ಐದೊಟ್ಟು ಚಂದ್ರಸಣ್ಣ ಪಂಡಿರ್ತೋಜುಲು ಒಂದು ನಮ್ಮ ಪೂರ ಒಟ್ಟುಗಾದ ಇಜ್ಜಿ ಆರ್ಕೆ ಶೆಟ್ರೆ ಈ ರೀಸರಿ ಆವಡು ನಮ್ಮ 8ನೇ ರೀಜನ್ ನಂಬರ್ 1 ಬೈದಿನಂಚಿನ ರೀಜನ್ ಇಂಚಿನ ರೀಜನ್ ಕೈ ಕುಟ್ಕೊಂಡು ಬಿಡ್ಚಿ ಪಂಡ ಯಾಕೆ ರೀಜನ್ ಉಪುರಿಡದ ಹತ್ರ ಒಂದೊಂದು ಸಮಯ ಬರ್ತದೆ ಈ ಮಲ್ಕೊಂಡು ಪಂಡ ಕೇಳೋಂಡಿ ಯಾನಂಚೂರು ಎನ್ನಿ ದಯವಂಡ ನಮ್ಮ ಮನುಷ್ಯ ಅದು ಪುಟ್ಟಿನಾಯಕ ಒಂಜಿ ಸಮಾಜದ ಋಣ ಏಪಡ ಹೋಗ್ಕೊಂಡು ಆ ಸಮಾಜದ ಋಣನು ಸಮಯ ಬತ್ತಿನದ ಅವನಿಗೆ ತೀರ್ಸಾವು ದಯವಂಡ ಒರಿ ಬಡವರಾಯ ನಾಯಕ ಟೈಮು ನಮ್ಮ ಒಡಸ್ಕೊಟ್ರೆ ಮಾತ್ರ ಆ ಬಂಜಿ ಜೀವನ ನಮ್ಮೊಂದು ಆಶೀರ್ವಾದ ಕೊಡ್ಪೆ ಯಾನ ಪೂರ ಕೆಲಸ ಮುಗಿತು ಯಾರು ನೀ ಫ್ರೀ ಉಳ್ಳೆ ಯಾರು ನನ್ನ ಚೇರ್ಮನ್ ಮಲ್ಪೇ ಮಾಡೋದು ಬೊಕ್ಕ ಬರ್ತಿಲ್ಲ ಸಾಯದ ಸಮಯ ನೀರ್ದು ಹೋಗು ಅಂಚಂದ ಎನ್ನದು ಈ ಕಷ್ಟದ ಕೆಲಸಕ್ಕೆ ನಾನು ಒಪ್ಪಿಯ ಒಂಜಿ ಮೀಟಿಂಗ್ ಆಂಡು 2 ಮೀಟಿಂಗ್ ಆಂಡು ಒಂದ ಉಲಾಯವಾದ ಕೂನಾಗ ಯಾನು ಏನ್ ಲಾಯ್ಕ್ ಎನ್ನುದಿತ್ತೋ ಅಂಚೆ ಇತ್ತೀಚಿ ಪರಿಸ್ಥಿತಿ ದಯನ್ ಬಂಡ ಎನ್ನ ಆಧಾರ ಜಾಯಿನ ಪರಿಸ್ಥಿತಿ ತೂವರ ಬಂಡ ಇಂಚೆತ್ತಂದು ಒರಿ ಪೇಷಂಟ್ ಸೌಖ್ಯದ ಅಂತಿನಾಯಿ ಹಾಸ್ಪಿಟಲ್ ಹೋಯಗೆ ಆಯಬಹುದು ಒಂದು ಆಪರೇಷನ್ ಆವಡಿತ್ತು ಆಪರೇಷನ್ ಥಿಯೇಟರ್ ಉಲಾಯ ಜಪಡಾಯ ಇತ್ತೆ ನನ್ನ ಡಾಕ್ಟರ್ ಆಪರೇಷನ್ ಥಿಯೇಟರ್ ಉಲಾಯಿ ಬಂದಾಗ ಅಯ್ಯೋ ಕೂತ ಹಾರ ಬಂಬತ್ತೆಗೆ ಪೇಷಂಟ್ ಉಲಾಯ ಜೈನ್ ನಾಯಕ ಮಾಡಿ ವೆಚ್ಚ ಡಾಕ್ಟರ್ ಎಂದು ಕೂತ ಹಾರ ಇಂಚಿನ ಕೇಳಿ ಆಯ್ಬಂಡ ದೂರ ಮಾರ ಮುಂದೆ ಎಲ್ಲ ಫಸ್ಟ್ ಆಪರೇಷನ್ ಸಕ್ಸಸ್ ಆನಂದ ಏನು ಹಾರ ಮಾಡಲ್ಲ ಫೇಲ್ ಆನಂದ ಹೆಂಗೆ ನಿಂಗೆ ಮಾಡ್ಬೇಕು ಅಂಚ ಪುರಾಗ ಇಂಚಿನ ಒಂದು 2 ರೇಜ್ ನಂಬರ್ 1 ರೇಜ್ ಯಾರು ದಾರ ಎಕ್ಸ್ಪೀರಿಯನ್ಸ್ ದಾಂತಿರಾಯ ಹೊರಾನೆ ಮತ್ತು ಚೇರ್ಮನ್ ಕೊರಿಯರ್ ಐತು ಕೆಲ ಜನಕ್ಕೆ ಅವರ ಒಂದು ಆಶ್ಚರ್ಯ ಇದೆ ಇನ್ನೇನು ನಾಯಕ ಚೇರ್ಮನ್ ಬಂತೇರಿ ನನಗೆ ಕೆಲ ಜನ ಮುಂದೆಲ್ಲ ಕೆಟ್ಟ ಬರ ಇರೇ ಟೈಮ್ ಉಂಡ ಇರೇ ಮಲ್ಪುಲ್ಯ ಹಾಕ್ಲಾಕೆ ಮಾತ್ರ ಇಲ್ಲಿ ತುಲೆ ನಮ್ಮ ಬುಡ್ಪಾಡ್ದು 1 ಗಂಟೆ ಏರೋಪ್ಲೇನ್ ನಾವು ಬುಡ್ಲಾಗ ಹೋಪ
14 ಗಂಟೆಗೆ ನಮ್ಮ ಅಮೆರಿಕಾಗೆ ಹೋಪ 1 ನಿಮಿಷದಲ್ಲೇ ಮುಲ್ಪಾಡು 14 ನಮ್ಮ ಅಮೆರಿಕಾಗೆ ಫೋನ್ ಮಾಡ್ತದ್ದು ಪಾತೆ ಇರುವ ಒಂದೇನು ಪೂರ ಸೃಷ್ಟಿ ಮಂದಿನ ಕ್ಲಿಯರ್ ನಮ್ಮ ನರಮನೆ ಅಂಚಾದ ಮನುಷ್ಯ ಎನ್ನೆ ಅಂದ ಎಂಜಿನರ ಮಲ್ಪರ ಸಾಧ್ಯ ಉಂಟು ಅಂತ ಹೇಳಿದ್ದು ಎಲ್ಲಿ ಯಾಮಂటే ಎರಡು ಏದೇ ಜವಾಬ್ದಾರಿ ಇಪ್ಪಾಡು ಈ అందరి మంది జవాబుదారీలు కోర్పాలంట ఆతే సంతోషుడు ఆతే లాయకుడు ఆతే జవాబుదారీ యాను స్వీకారం అంతే అంచెన ఇని నికులు కొన్న ఈ పదగ్రహంల ఎంక మందిన సన్మానంల ఆతే శాంతిడు ఆతే కొరుడు ఆతే కుసుడు స్వీకారం అంతది ఇని ನೆರೆದಿನ ಇನಿ ಪೂರ ಸಭೆಗಳ ಅಧ್ಯಕ್ಷರ ಕೊಡಬೇಕು ಪೂರ ಇಲ್ಲ ಎನ್ನ ಒಂಜಿ ಕಮಿಟ್ಮೆಂಟ್ ಬಂತದು ಕಮಿಟ್ಮೆಂಟ್ ಮಂಡ ಬಣ್ಣ ಸಂಬಂಧಿಂಜಿ ಒಂದುಂಡು our motto is to meet the people at their own step. At their doorstep. One step of Kudumbu Koradu, Yankal Andere Bandro, the region of Jumma slogan of Dula, meet the people, solve the problem. Generally, people are problem solved. You need to go, Indian Kalasa Mandala, Ekala Pura Samiti and Gundu, Pura Samiti, Bari Ede Samiti. ಪ್ರತಿ ಒರಿಯ ಎಡ್ಡೆ ಕೆಲಸ ಮಾಡೋದಿಲ್ಲ ಪ್ರತಿ ಒರಿಯ ಸ್ಫೂರ್ತಿಯಾದ ಕೆಲಸ ಮಾಡೋದಿಲ್ಲ ಒಳ್ಳೆ ಕೆಲಸ ಹೋಯ್ಕಲ ಇಂಚಿ ಮೀಟಿಂಗ್ ಎಲ್ಲ ಬರೋದಿಲ್ಲ ಇಂಚಿನ ಒಂದು ಈತ ಪರ್ಲೊಂದು ಟೀಮು ಪುನಾಗ ಏನು ಖಂಡಿತವಾದ ನಮ್ಮ ಈ ರೀಜನ್ 4 ದೇಹನ ಮತ್ತೊಂದು ಬಿಡದ ನಮ್ಮ ರೀಜನ್ ಏರಾಂಡ ವಿದ್ಯಾಭ್ಯಾಸಗೋಸ್ಕರ ಅಕ್ಲಿಗದಾಂಡ ಹೆಲ್ಪ್ ಕೊಡೋದಂಡ ಅವೇನು ಖಂಡಿತವಾದ ಇದು ಮತ್ತೊಬ್ಬ ಏರಾಂಡ ಹಾಸ್ಪಿಟಲೈಸೇಷನ್ ಆಗ್ತದೆ ಅಟ್ಲಿ ಹಾಸ್ಪಿಟಲ್ ಫೆಸಿಲಿಟಿ ಬೋರ್ಡು ಅಜ್ಜ ಆಗಲ ದುಡ್ಡು ಇಜ್ಜೋ ಇಜ್ಜ ಆಗಲೇ ಒಂದು ಡಾಕ್ಟರ್ನ ಗುರ್ತಾ ಬೋರ್ಡು ಅವೇನು ಮತ್ತು ಗೊಪ್ಪ ಏನಾಡ ಪ್ರಾಯಗಳು ಉಳ್ಳೇದು ಅಟ್ಲೇ ದಾದಾಂಡ ನೆಗ್ಲೆಟ್ ಸಹಾಯ ಕೊಡೋದಂಡ ಅವೇನು ಮತ್ತು ಗೊಪ್ಪ ಅವ್ವ ತಂದೆ ನಮ್ಮ ರೀಜನ್ ಎವ್ವೇ ಒಂಜಿ ಬಡ ಕುಟುಂಬ ಉಂಟು ಆಗಲ್ಲ ಕಣ್ಣು ನೀರು ಬರೋದು ಕಂಡ ಆ ನೀರು ಒಚ್ಚುನ ಕೆಲಸನು ಎಂಕಲ್ಲಿ ಹೊಸ ಸಂಸ್ಥೆಗಳು ಬಡವರಿಗೆ ಒಟ್ಟು ಕಾರಣ ಭರವಸೆ ಬರೋದಿಲ್ಲ ಹೆಂಗ್ ಗೊತ್ತುಂಡು ఇది ಒಂಜಿ ಲೈಟ್ ಎಲೆಕ್ಟ್ರಿಸಿಟಿ ಲೈಟ್ ಬರೋದಂಡ ಐಕ್ ಒಂಜಿ ಎಲೆಕ್ಟ್ರಿಸಿಟಿ ಒಂಜಿ ಪವರ್ ಬೋರ್ಡ್ ಆ ಪವರ್ ಬೋರ್ಡ್ ನಂಡ ಒಂಜಿ ಚೂರು ಪವರ್ ಬೋರ್ಡ್ ನಂಡ ಏತೋ 1000 ಲೀಟರ್ ನೀರು ಬೂರ್ದು ಆ ಪವರ್ ಅನ್ನು ಜನರೇಟ್ ಮಾಡ್ತಾನೆ ಮಾತ್ರ ಈತ ಬರೋದು ಒಂದು ಎಲೆಕ್ಟ್ರಿಸಿಟಿ ಹಾಕೋದು ಈತಲೆ ಒಂದು ಸಂದರ್ಭ ಉಂಟಾಗೋದು ಅಂಚಾದ ಎನ್ನ ಪವರ್ ಪೂರ ನೆಟ್ಟ ಬರೋದಿಲ್ಲ ಟೀಮ್ ಈ ಟೀಮ್ ದಾಗೆಲ್ಲ ಪವರ್ ತಂದು ಎಡ್ಡೆ ಕೆಲಸ ಮಲ್ಪ ಒವ್ವೇ ಅವಾರ್ಡ್ ಎಡ್ಡೆ ರೀತಿಡು ಬಣ್ಣ ಸಂಘ ಏನೇನು ಸಂಘದ ರೂಲ್ಸ್ ರೆಗ್ಯುಲೇಷನ್ ಉಂಟು ಅವೆಲ್ಲ ಒಂಜಿ ಚೂರ್ಲ ಕೊಂಡು ಅಂತಂದ್ರೆ ಒಂಜಿ ಚೂರ್ಲ ಹಿಡಿದು ಪಿದಾಯಪೋ ಅಂದ್ರೆ ಎಂಕಲ ಆಯ್ನ ಕೆಲಸನು ಶಕ್ತಿ ಮೀರಿದ ಕೊರಸು ಎಂಪುನ ಭರವಸೆಯನ್ನು ಕೊರದು ಎಂಕಿನಿ ನಿಕ್ಕಲು ಪೂರ ಸೇರಿದು కొన్ని ಪದಗಳನ್ನ ಸನ್ಮಾನ ಸಂತೋಷವಾದ ಅಂಚನೆ ಬೇರೆ ಬೇರೆ ಪ್ರಾದೇಶಿಕ ಸಮಿತಿಗಳು ವೈದಿನ ಪದಾಧಿಕಾರಿಗಳೇ ಅಂಚನೆ ಎಲ್ಲ ಮೋಕ್ಯದ ಬಂಧುಲೆ ಈಗಲಿಗೆ ಪೂರ ಎಲ್ಲ ಮೋಕ್ಯದ ಸೋಲ್ಮೆ ಅಂದೇರಿ ಬಾಂದ್ರ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷೆಯಾದ ಅಧಿಕಾರ ಸ್ವೀಕಾರಕ್ಕೆ ಕೂಡ ಒಂದು ಬಾರಿ ಮೊಲ್ಲ ಕೆಲಸ ದೇವರಾಗ ಕಡಿನ 3 ವರ್ಷಗಳು ಸುಜಾತ ಬೊಕ್ಕ ಗುಣಪಲ್ಲ ಅಣ್ಣನಟ್ಟಿಗೂ ಬೇರೆ ಬಂದೆ ಅಂಡ ರಾತ್ರಿ ಬಗ್ಗೆ ಬಂದಿತ್ತು ಕೆಲಸ ಬಂದಿತ್ತು ಸುಜಾತ ಏಪಲ 1 ಗಂಟೆ ರಾತ್ರಿ ಫೋನ್ ಬಂದಿನಲ್ಲಂಡು ಬೊಕ್ಕ ಕಾಂಡಲ 5 ಗಂಟೆ ಬಂದಿನಲ್ಲಂಡು ಎಂಗೆ ಏಪಲ ಅದರವರೆಗೆ ಕರೋ ಬಂದಿತ್ತು ಇದು ಬೇರೆ ಕೆಲಸ ಅಜ್ಜ ಒಂದು ಬೇರೆ ರಾತ್ರಿ ಬಗ್ಗೆ ನಿಜ ಬೇರೆ ಇನಿ ಎಂಕು ಭಾರಿ ಖುಷಿ ಒಂದು ಆ ರಾತ್ರಿ ಪ್ರಯತ್ನ ಬರ್ತೀನಿ ಸಾಧ್ಯ ಎಂಕು ನೀನು ಅಂದೇರಿ ಬಂದ್ರ ನಂಬರ್ 1 ಕ್ವಶನ್ ಎಂಕ್ಲ ಖುಷಿ ಒಂದು ಯಾನ್ ಆಪತ್ತು ಮಸ್ತ್ ಕಲ್ತೆ ಫಸ್ಟ್ ಯಾನೊಂದು ಕಾರ್ಯದರ್ಶಿ ಸೆಕ್ರೆಟರಿ ಆದ ಕೆಲಸ ಮತ್ತೆ 3 ವರ್ಷ ಅದೆಲ್ಲ ಈ ಸ್ಟಾರ್ಟಿಂಗ್ ಮಸ್ತ್ ಬೋರ ಒಂದಿತ್ತು మీరు దార బాగా తోడు బాగా పడుతుంది ఇంక వాళ్ళు పరావా ఇంకొంత పొడిగలా ಒಂದಿತ್ತು దాద అండ్ ఒక్క ఏంటంటే ఇంచిత్ర ಒಂದು ಲೇಡಿ ನಟ್ಟು ಬೇಲೆ ಮಲ್ಪನ ಸುಲಭದ ವಿಷಯ ಇತ್ತು ಬಾರಿ ಬ್ರಿಲಿಯಂಟ್ ಲೇಡಿ ಇನ್ನೊಂದು ರಾತ್ರಿ ಎಲ್ಲ ಎನ್ನು ಒಂಜೆ ಎಲ್ಲೇನ ಮಲ್ಪನು ಇನ್ನೇನ ಮಲ್ಪನು ಏನ ಕುಲಾರ ಬಿಡುತ್ತಿತ್ತು ಅಂಚ ಮಲ್ತಿನೇ ಅಸರ ಬಗ್ಗೆ ಇಂಕಲ ಟೀಮ್ ಮಾತ್ರ ಬಾರಿ ಇಟ್ಟಿತ್ತು ಇಂಕು ಏಪಲ ಒಂಜಿ ಅಂದೇರಿ ಬಾಂದ್ರ ಪನ್ನದ ಒಂಜಿ ರೀಜನ್ದಲ್ಲ ಕೆಟ್ಟಿದೆ ಒಂಜಿ ಇಲ್ಲದಲ್ಲ ಕೆಟ್ಟ ದುಂಬುದ ಕಾಲೋಡ ಎಂಚ ಒಂಜಿ ಜಾಯಿಂಟ್ ಫ್ಯಾಮಿಲಿ ಏಟ್ ಮಾಲ ಇಲ್ಲದಲ್ಲಿ 14 ಜನ ಇರ್ತೀರು ಅಂಚ ಇಂಕು ಒಂಜಿ ಇಲ್ಲಡಿತಿನ ಕೈತಾ ಇತ್ತು ಏಪಲ ಗುಣಪಲನ್ನ ಅಂಚೆ ಯಾರೊಂಜಿ ಎಂಟು ಪುನರಟ್ಟು ಬೆಂಗಿನರು ಅಂಡ ಎಂಕೊಂಜಿ ಪಲಯನ ಪುಣ್ಯ ಗುಣಪಲನ್ನ ಎನಿ ಟೈಮ್ ಏಪಲ ಅರಡಿ ಬಂಡಲ
ಎಲ್ಲಿಗೆ ಪನ್ಲೆ ಬಂದಿದ್ದಕ್ಕ ಪನ್ಲೆ ದಾದಗೋಡು ಎನಿ ಟೈಮ್ ಆದ್ರೆ ಇನಿ ಆಗಿ ಪೊಸಿಷನ್ ಬೇಕಾದ್ರೆ ಅದು 2 ಜನ ಕಾರಣ ಇದು ನಿಮಗೆ ಸತ್ಯವಾದ ಈ ಒಂದು ಅಧಿಕಾರ ಒಳ್ಳೆ ಬಿಡಿಸಿ ಒಂದು ಇಂಟ್ರೆಸ್ಟ್ ಇತ್ತು ಸೋಷಿಯಲ್ ವರ್ಕ್ ಮಸ್ತ್ ಮಾಡ್ತಾರೆ ಮಕ್ಕಳಲ್ಲಿ ಒಂದು ಅಧಿಕಾರ ಬರ್ತಿತ್ತು ಅದೆಲ್ಲ ಒಂದು ಅಗಲಿಗಾಸ ಏನೋ ಮಕ್ಕಳಲ್ಲಿ ಅಗಲಿಗಾಸ ಒಂದು ಬಗ್ಗೆ ಏನೋ ಬೇರಿಸಾಯ ಉಲ್ಲೇಖ ಬರ್ತೀನಿ ಏನು 2-3 ದಿನ ಬರು ಯಾರೊಂದು ಅಧಿಕಾರ ಅಗಲಿಗಾಸ ತೆಗೆದವ್ರಿ ಅಂತ ಇನ್ನ ಬೆಸ್ಟ್ ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಹೇಳ್ಕೊಡ್ತೆ ಬಡ ಜನಕ್ಕಲ್ಲ ತಣ್ಣೀರ್ನು ಉಚ್ಚರೆಯನ್ನು ಎಲ್ಲ ಅಂಚಿನ ಉದ್ದೇಶ ಉಂಟು ಏರ್ಲ ನಮ್ಮನ್ನ ರೀಜೆಂಡ್ ಅದು ಓಲ್ಲ ಬಂಗಾಳ ಗುರಿಯೆಲ್ಲ ಇತ್ತೇರಡ ಇದು ನೆಲದೀದು ಪಲ್ಲೆ ಅದನ್ನ ಅಗಲಿಗೆ ನಮ್ಮ ವ್ಯವಸಾಯ ಮತ್ತು ಕುಂತುದು ಅದನ್ನ ಕೆಲಸ ನಮ್ಮ ಸುಲಭ ಕೊಟ್ಟು ಅಲ್ಲೆಲ್ಲ ಆಸ್ಪತ್ರೆ ಇತ್ತಿನ ಪೇಷಂಟ್ ಬುಲಾವಡು ಏರ ಎಜುಕೇಶನ್ ಪ್ರಾಬ್ಲಮ್ ಅಂಡ ಇನ್ನು ವಾನಮಂದ ಕಷ್ಟ ಇರ್ತದಲ್ಲ ನಮ್ಮ ಅಂಗಡಿ ಬಂದ್ರೆ ಈಗ ನಮ್ಮನ್ನ ಹೊಸ ಚೇರ್ಮನ್ ಬಂದಿರು ನಾವು ಪೂರ ಕೆಲಸ ಮಲ್ಪುಗಂಡು ಅಂಡ್ ಒಂದೇ ದಿನ ಒಂಜಿ ಹರಿಶಣ್ಣ ಒಂಜಿ ಪಾತ್ರ ಬಂದಿದ್ದೀರು ಅದು ವರ್ಲ್ಡ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿದ್ದೀರು ಅದಾಗ ಫಸ್ಟ್ ಒಂದು ಯಾರನ್ನ ಸ್ಪೀಚ್ ಕೇಳಿದ್ದೇವೆ ಅದಾಗ ಬಂದಿದ್ದೇವೆ ಊರುಡು ಮತ್ತೆ ಕೆಲವು ಕಡೆ ಭಾರಿ ಬಂಗದ ಒಂಜಿ 4 ವರ್ಷ 43 ವರ್ಷದ ಜನಕ್ಕೂ ಮತ ಪುಣ್ಣು ಮದ್ವೆ ಬಂದಿರು ಎಷ್ಟೋ ಬಂಗದ ಮಾತಲ್ಲಿರೋದು ಹರ್ಷಣ ಎನ್ನಾರಂಜಿ ಭಾಗ್ಯ ಅಂತೇವೆ ಆಗ್ಲೇ ಕೆಲಸ ಮಾಡ್ತೀರಿ ಬೊಕ್ಕ ಅಂಜೇರಿ ಬಂದ್ರದ ಎನ್ನ ಟೀಮ್ ತುಂಬ ನಮ್ಮ ಎಂಚೆತ್ತ ಅಂಚೆನೆ ಒಂದಿಲ್ಲದಪ್ಪ ಇಪ್ಪಗ ಅಭ್ಯರ್ಥಿನಂತಂದು ನಮ್ಮ ಏಕೊಲ್ಲ ABR ರೀಜನ್ ಅಂತ ನಮ್ಮ ಒಂದು ಇಲ್ಲದ ಮೆಂಬರ್ ನಿಗಾಲ ಸಪೋರ್ಟ್ ಅಂತ ಈಗ ರಾಲ ಮಲ್ಪರ ಒಂದು ನಮ್ಮ ದುಮ್ಮ ಎಂಚೆತ್ತ ಅಂಚೆನೆ ಇಪ್ಪುಡು ನಿಗಾಲ ಸಹಾಯ ಏಪಲ ಕೊಡು ಇಲ್ಲ ಹರೀಶನ ವರ್ಲ್ಡ್ ಬಾಯ್ಸ್ ಫೆಡರೇಷನ್ ಪ್ರೆಸಿಡೆಂಟ್ ಆಗಿರ್ಲೇರು ನಮ್ಮ ಪ್ರೆಸಿಡೆಂಟ್ ಬಣ್ಸಂಘ ಪ್ರೆಸಿಡೆಂಟ್ ಪದ್ಮನಾಭ ಪೈರೇ ಇರಲೇರು ಒಕ್ಕ ಅದನ್ನ ಆಫೀಸ್ ಬೇರರ್ಸ್ ಇರಲೇರು ಹೊಸತ್ ಮಹಿಳಾ ವಿಭಾಗದ ಚೇರ್ಪರ್ಸನ್ ಆಯ್ನ ರಂಜನಿ ಆಂಟಿ ಇರಲೇರು ಯೂತ್ ವಿಂಗ್ ಹೊಸ ಚೇರ್ಮನ್ ಆಯ್ನ ಶರತ್ ಇರಲೇರು ಅಂಚನೆ ಬೇತೆ ಡಾಯ್ಸ್ ಇರ್ತಿನ ಬೇತೆ ಡಿಗ್ನಿಟರೀಸ್ ಆಫ್ ದ ಡಾಯ್ಸ್ ಇರ್ತಿನ ಡಿಗ್ನಿಟರೀಸ್ ಮಹಿಳಾ ವಿಭಾಗದ ಆಫೀಸ್ ಬೇರರ್ಸ್ ಪಾಸ್ಟ್ ಪ್ರೆಸಿಡೆಂಟ್ಸ್ past chairpersons, donors, rural regions led by chairpersons, chairmen, ex-chairpersons, chairmen, pura galege yenna mandane. Andheri Bandra region da inni 12 varsha inde. Aitu 1 varsha yana Andheri Bandra associated agulle. Inni konju panare santosha undu. First, Andheri Bandra the first chairperson, Main Chennai, Nimululleru, chairperson Jyoti Auntie la utte. Avu ikli mast khushi avundi. Andheri Bandra yanu 1 varsha associated agulle. Aitu Pratibha Kanna time yanu joint secretary agitte. Aitu oka vice chairperson agitte. Oka chairperson agitte. Namma Mumbai Kottadangada Dukkarayana ವೇದಿಕೆಯಲ್ಲಿ ಇತ್ತಿನ ಮಾತಾ ಬಣ್ಸಂಘದ ಆಫೀಸ್ ಬೇರರ್ಸ್ ಲೇಡೀಸ್ ವಿಂಗ್ ಯೂತ್ ವಿಂಗ್ ಅಂಚನೆ ನಿರ್ಗಮನ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಗುಣಪಾಲ್ ಶೆಟ್ಟಿ ರೈತರ ಅಂಚನೆ ಸುನೀತಕ್ಕ ಹೊಸತ್ ಕಾರ್ಯಾಧ್ಯಕ್ಷರಾದ RK ಶೆಟ್ಟಿ ವನಿತಕ್ಕ ಅಂಚನೆ ಜವನೇರ್ಲ ದುಲ್ಲೇರ್ಲ ಕ್ಷಿತ್ಲ ಸಾಗರ್ಲ ಶರತ್ ಶೆಟ್ಟಿ ಕರ್ಣಣ್ಣ ರವಿಯಣ್ಣ DK ಶೆಟ್ಟಿ ಆದಿ ಶೆಟ್ಟಿ ಪ್ರವೀಣ್ ಶೆಟ್ಟಿ ಸಂಜಯಣ್ಣ ಚಂದ್ರಸಣ್ಣ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಮಹೇಶ್ ಶೆಟ್ಟಿ ಗಣೇಶ್ ಶೆಟ್ಟಿ ಸುನಿಲಣ್ಣಿ ರಂಜನಕ್ಕ ಇದ್ರಲ್ಲಿ ಎಂಕಲ್ನ ಮಾಜಿ ಅಧ್ಯಕ್ಷರಲ್ಲಿ DM ಶೆಟ್ಟಿ ಆರ್ಯವ್ರನ್ನ ಈ ಮನುಷ್ಯಗಳು ತಗೋಯಿದ್ದಾರೆ ಅದಕ್ಕೆ ಈ ಪುತ್ತೂರಿಯನ್ನ ಬಾರಿ ಮೊದಲ ಒಂದು ಸಾಷ್ಟಾಂಗ ನಮಸ್ಕಾರ. ವೇದಿಕೆ ಎದುರು ಟ್ರಸ್ಟ್ನ ಪುಲ್ಲೇರು ಡೋನರ್ KM ಶೆಟ್ಟಿ ಶಾಂತರಾಮನಲ್ಲೇರು ರೀಜನಲ್ ಮಲಮಲ್ಲ ಲೀಡರ್ನ ಪುಲ್ಲೇರು ರೀಜನಲ್ ಚೇರ್ಮನ್ ಲೇಡೀಸ್ ವಿಂಗ್ ಮಲಮಲ್ಲ ಲೀಡರ್ನ ಪುಲ್ಲೇರು ಮಾತಿರೆಲ್ಲ ನನ್ನ ಪ್ರೀತಿದ ಬಂಧನೆ ಇತ್ತೆ ಪ್ರತಿ ರೀಜನ್ ಭಾರಿ ಕಾಂಪಿಟೇಷನ್ ಕೆಲಸ ನಡೆದು ಅದರ ಪಕ್ಕದಲ್ಲಿ ಹೊಸ ಶುರು ಮಾಡಿದೆ ಇನಿ ರಥ ಮೂರು ಬರ್ತದೆ ಒಮ್ಮ ಬಣ್ಸಂಗೋಡಿ ಬರ್ತದೆ ರಥ ಮುಗಿದ್ರು ಒರಿಯಾದೋರಿ ಯಾನ್ ದುಮ್ಮು ಏನರ್ದು ದುಮ್ಮು ಬೊಕ್ಕೋರಿ ಒಪ್ಪಂದ ಅವನ್ನ ಇದು ಖುಷಿ ಪಡಿ ಹೊಡೆದ ಬಂದಾಗ ನಮ್ಮ ಒಂಜಿ ಮುಂಬೈ ಬಂಟದ ಸಂಘದ ಒಂಜಿ ಏಳಿಗೆ
ಒಡಮುಟ್ಟ ಬರ್ತದೆ ದಯವಿಟ್ಟು ನಮ್ಮ ಇಡೀ ಹೊರಗಡೆ ನಮ್ಮ ಮುಂಬೈ ಸಂಘ ಬಂದ ಆಯ್ತು ಪುದಾರಿ ಬೇತೆ ಪುದಾರಿ ಇಕ್ಕೇನ ನಮ್ಮ ನೀವು ಮಾತೆಲ್ಲ ಪ್ರತಿಯೊಲ್ಲ ಕೆಲಸ ಬಂದೇನೆ ಹತ್ರ ಅವು ಪುದಾರ ಯಾಕಡೆ ಆರ್ಕೇಶನ್ ಬಂದಿದೆ ಸಮಾಜವು ಒಂದು ಸಮಾಜದ ಧಕ್ಕೆ ಬರಲಕ್ಕ ಬಡ್ಡದಂಗು ಧಕ್ಕೆ ಬರಲಕ್ಕ ಈಗ ಕೆಲಸ ಒಂದು ಹೊಸತ್ತು ರೀತಿ ಒಂದು ಓದ್ ಗೆದ್ದೆ ಪ್ರತಿ ಒರಿಲ್ಲ ಒಂದು ಕೆಲಸ ಗೆದ್ದು ನಗದು ಮಾತೆಲ್ಲ ಜವಾಬ್ದಾರಿ ಇರ್ತದೆ ಕೆಲಸ ಮಾಡ್ತಂದಲ್ಲಿ ಇನ್ನೊಂದಲ್ಲಿ ರೀಜನಲ್ ಮಕ್ಕಳ ಮಾತೆಲ್ಲ ಬರುವಂತಿದೆ ಈ ರೀಜನಲ್ ಒಡೆಮುಟ್ಟದ ನಾನು ಅಂತ ಒಡೆಯಲ್ಲ ಮುಟ್ಟದ ರೀಜನಲ್ ಪಂಚಮನ್ ಬಾರಿ ಎತ್ತರ ಕೊಂತು ಈಗ ಹೊರಬ ರೀಜನಲ್ ಈ ಪೇಟ ಕೆಲಸ ಮಾಡ್ಕೊಂಡು ಎಷ್ಟು ಕನ್ನಡ ಕಮ್ಮಿ ಮಾಡಿ ಸ್ಪೋರ್ಟ್ಸ್ ಆಡಿ ಅವೇನು ಟೂವಲ್ಲಿನ ಬಂಟಿನೇ ಹತ್ತು ಅವು ಹಾಕಲಾಗಿದ್ದ ಒಂದು ಕಾರ್ಯಕ್ರಮ ಆ ಸ್ಪೋರ್ಟ್ಸ್ ಒಲ್ತು ಡೊಂಬೋಲಿ ಬ್ಯೂಟಿ ಕಲ್ಯಾಣ ಬಂದ ಒಲ್ತು ಬರ್ತದೆ ಆ ಜೋಕ್ಲು 100-150 ಜನ ಒಂದು ರೀಜನಲ್ ಬರ್ತದೆ ಆ ಒಂದು ಮಾರ್ಚ್ ಫಸ್ಟ್ ಮಂತ್ನ ಆ ಪುರ್ಲು ತೋರಿನ ಖಂಡಿತ ಬಂಟ ದಿನಲ್ಲ ಪ್ಯಾರ ಮಾಡ್ತದೆ ಆ ದುಡ್ಡನ್ನು ಕೊಡ್ಕೊಂಡು ಇಲ್ಲ ಮೂಡ್ಸಿ ಒಂದಿನ ದಿನ ಬಂಟು ಬಲ್ಲೆ ಇಂದಿನ ಕಾರ್ಯಕ್ರಮ ತುಲೆ ಇನ್ನಿತ ಗುರುಪಾಲ್ ಚಿತ್ರೇಗಡೆ ಪಾತ್ರ ಹೆಂಗೆ ಗುಡಿದಿನ ಪುಗಾರಿ ಅಂತ ಖಂಡಿತ ಅವು ಒಂದಿ ತಕ್ಕ ಬಂದಿದೆ ಸಾಕ್ಷ್ಯ ಅವು ಆ ಕೆಲಸ ಮಾಡಿದ ಬಂದಿದೆ ಕನ್ನಡ ನೋಡಿ ಇವೆಲ್ಲ ರೀತಿಯ ನನಗೆ ಅಲ್ಲ ಒಂದು ಜವಾಬ್ದಾರಿ ಇರ್ತದೆ ಬಂಟ ಹಿಂದೆ ರಟ್ಟು ಜನ ಆಗ ಬಲ್ಲಿಂದು ರೀತಿನಲ್ಲ ಅದನ್ನು ಆಂಡ ಅವರು ಪ್ರೂವ್ ಮಾಡ್ತಾರೆ ಕನ್ನಡ ಮಾಡಿದ ರಟ್ಟು ಜನ ಆಂಡಲ್ಲ ಮಾತಾಡಿದ ಕೆಲಸ ಮಾಡಿದೆ ಇವರು ಕೆಲಸ ಮಾಡಿದ ಪ್ರತಿಯೊಂದು ಬಂಟೆ ಈಗ ಭಾರಿ ಒಡಮುಟ್ಟ ಬಂದಾಗ ಒಂದು ಲಾಸ್ಟ್ ಮೂಮೆಂಟ್ ಬೆಸ್ಟ್ ರೀಚ್ ಅಂತ ಅವರಿಗೆ ಪ್ರೈಸ್ ಬರೆದಾಗ ಒಂದು ಪಾಯಿಂಟ್ ಮತ್ತೆ ಪ್ರಾಬ್ಲಮ್ ಅಲ್ಲ ಜೋಗೇಶ್ವರಿ ರೈಸ್ ಎಲ್ಲ ಬಾಂಧವ ಅಂದಿಲ್ಲ ಅದಾಗ ಐಕ್ ಒಂಚೂರು ಕೂಡ ಟೈಮ್ ಹೋಗಿಲ್ಲ ಆಫೀಸ್ ಬೇರೆ ಅನ್ನೋದು ಅವರಿಂದ ಇನ್ಚಾರ್ಜ್ ಫಾರ್ಮ್ ಬಂದಾಗ ರದ್ದು ಜನ ಕೂಡ ಶುರು ಮಾಡ್ತೇವೆ ಕಾಂಪಿಟೇಷನ್ ಕೆಲವರು ಕ್ಯಾನ್ಸರ್ ಸ್ಟೇಷನ್ ನಡೆ ಹೋಯ್ಯಾರ ಕೆಲವರು ಜೋಗ್ಲಿ ನಡೆ ಹೋಗ್ಯಾರ ಕೆಲವರು ಅವ್ನು ಹೋಯ್ಯಾರ ಮೂರು ಹೋಯ್ಯಾರ ಬುಕ್ ಲಾಸ್ಟಿಗೆ ರದ್ದು ಜನಕ್ಕೆಲ್ಲ ಬೆಸ್ಟ್ ರೀಚ್ ಅಂತ ಪ್ರೈಸ್ ಕೊಡ್ಬೇಕು ಈ ಕಾಂಪಿಟೇಷನ್ ಐತೆ ಒಂದು ನೆಕ್ಸ್ಟ್ ನಮ್ಮ ಈ ಕಾಂಪಿಟೇಷನ್ ನಮ್ಮ ಸಮಾಜದ ಕೆಲಸ ಆಗೋದು ನಮ್ಮ ಸಮಾಜದ ಜನಗಳಿಗೆ ಪ್ರಯೋಜನ ಆಗೋದು ನಾನು ಈ ಬುಕ್ ಬರ್ತೀನಿ ಎಲ್ಲ ಕೆಲಸ ಹೋಗ್ತಾರೆ ಅದಕ್ಕೆ ಮಾಡ್ತೇವೆ ಪ್ರಯತ್ನ ಮಾಡ್ತೇವೆ ಇದು ಆರ್ಕೆ ಶೇಟ್ ಬಂದಿದೆ ಯಾರು ಕೊಡ್ಸಿತ್ತಂದ್ರೆ ಅದು ಮಸ್ತು ವರ್ಷ ನಿಂಚಿ ಸಮಾಜ ಸೇವೆ ಮಾಡ್ತಾ ಇರ್ತೀರ ರಜದ ಹೊಸತ್ತಾರ ಬಣ್ಸಗಳು ಬರೋದಿರ್ತೇವೆ ನಾನು ಐಶ್ವರ್ಯ ಇಲ್ಲ ಅಭಿಷೇಕ್ ಬಚ್ಚನ್ ಎಲ್ಲ ಆಗಲಿ ಕನ್ನಡ ಬಿಡಿಸಿ ಸನ್ಮಾನ ಮಾಡ್ತಾರೆ ಅದಾಗ ನಮ್ಮ ವರ್ಲ್ಡ್ ಫಂಕ್ಷನ್ ಅದು ಅರೆಗೆ ಅವಾರ್ಡ್ ತೆಗೆದಿರ್ತದೆ ಆ ಕೊಟ್ಟು ಸನ್ಮಾನ ಆಗ್ತದೆ ಇನಿ ವನಿತಕ್ಕೆ ದಾಳ ಗುರ್ತಿಸ್ಕೊಂಡಿದೆ ಎಷ್ಟು ಜೋಕ್ ಪಾತಿದೆ ನಿಂತು ಲೈಕ್ ಪಾತಿದೆ ಇದು ಏತ್ ಮಲ್ಲ ಒಂದು ಪಾತ್ರ ಬಂದಾಗ ಖಂಡಿತ ನಮ್ಮ ಊರುಡು ಅಲ್ಲಿ 30-35 ವರ್ಷ ಮಧ್ಯಾಹ್ನ ಅವನ್ನೇ ಕೂಡಲೇ ನಮ್ಮ ಬಂಟೆಯಲ್ಲಿ ಭೇದ ಸಮಾಜದಲ್ಲಿ ಹೋದು ಇಲ್ಲ ಬೇಲ ಅಂತ ಪರಿಸ್ಥಿತಿ ಉಂಟು ದಿನ ಇನ್ನು 24 ಜನವರಿ ಬುಧವಾರದಾನಿ ಏಗುಲು ಅಂಧೇರಿ ಬಾಂಧ್ರದ ಪದಗ್ರಹಣದ ಕಾರ್ಯಕ್ರಮ ಬಂದ ಈ ಪದಗ್ರಹಣದ ಕಾರ್ಯಕ್ರಮರು ಒಂದು ಎಡ್ಡೆ ಟೀಮ್ ಮಲ್ತದೆ ಬೇತೆ ಸಮಿತಿ ಮಲ್ತದೆ ಅದು ಕೂಡ ಸಬ್ ಸಮಿತಿನ ಪೂರ ಮಲ್ತದೆ ಎಂಕುಲು ಈ ಅಂಧೇರಿ ಬಾಂಧವ ಪ್ರಾದೇಶಿಕ ಎಂಕುಲು ಎಡ್ಡೆ ಕೆಲಸ ಮಲ್ಪನ ಒಂದು ಎಡ್ಡೆ ಮನಸ್ಸು ಒಂದು ಎಡ್ಡೆ ಉದ್ದೇಶದ ಒಂದು ಇನ್ನತ ದಿನ ಎಂಕುಲು ಬೈದ ಎಂಕುಲು ಪೂರಕ್ಲೆ ಸೇರಿದ ಈ ಪದಗ್ರಹಣದ ಕಾರ್ಯಕ್ರಮ ಆಯ್ಲೆಕ್ಕನೆ ನಮಗೂ ಎಂಚಾಂಡ ಮಲ್ತದೆ ನಮ್ಮ ಪೂರ ನಮ್ಮ ಜನಕ್ಲೇನು ತಿಕ್ಕೊಡು ಅಕ್ಲೇನು ಒಟ್ಟುಗಾವಡು ಅಕ್ಲನ ಬಂಗ ದಲ ಇತ್ತಂದ್ರೆ ಅಕ್ಲಿಗೆ ಹೆಲ್ಪ್ ಆವಡು ಐಕ್ಲ ಮೋಸ್ಟ್ ಅದು ಎಡ್ಡೆ ಅದು ನಮ್ಮ ಏರಿಯಾಗೆ ಎಜುಕೇಷನ್ ಬೋರ್ಡು ಅಕ್ಲಿಗೆ ಎಜುಕೇಷನ್ದು ಒಂದು ಅವಕಾಶ ನಾವು ಮಲ್ತು ಕೊರೋದಿಲ್ಲ ಐಕ್ಲೇಗೆ ಮೆಡಿಕಲ್ ಫೆಸಿಲಿಟಿ ಬೋರ್ಡು ಅವಳು ಮಂತಂದು ಕೊರೋದಿಲ್ಲ ಅವತ್ತಂದೆ ಏರಾಂಡ ವಯಸ್ಕರು ಉಳ್ಳೇರು ಅಕ್ಲೇನು ತೋದಿದ್ದಿರಂಡ ಓಲ್ಡ್ ಏಜ್ ಹೋಮ್ ಹಂಚದಲ್ಲ ಮಲ್ತದ್ದು ಅಕ್ಲಿಗೆ ಒಂದು ಫೆಸಿಲಿಟಿ ಮಲ್ತು ಬರೋದಿಲ್ಲ ಒಟ್ಟಿಗೆ ಅದು ನಮ್ಮ ಜನಗಳ ನಡೆ ಪೂಪುನ ಉದ್ದೇಶ ಉಂಟು ಆಗಲಿ ತಿಕ್ಕುನ ಉದ್ದೇಶ ಉಂಟು ಆ ನಮ್ಮ ಪ್ರತಿ ಓರಿಯಾಗಲ ತಿಕ್ಕದು ನಮ್ಮ ಜನಗಳಿಗೆ ಬಣ್ ಸಂಘದ ಮುಖಾಂತರ ಬಣ್ ಸಂಘ ಮುಂಬೈ ದಕ್ಕಲು ಎಂಕಲ ಇಲ್ಲಾಗ ಬರ್ತೀರಿ ಎಂಕ್ಲೆಗೆ ಸಹಾಯ ಮಲ್ತೇರಿ ಎಂಕಲ ದುಃಖನು ದೂರ ಮಲ್ತೇರಿ ಪುನಃ ಒಂಜಿ ಭಾವನೆಯನ್ನು ಜನಕಲ ಮಟ್ಟ ಬರ್ಪುಲೇಕ ಮಲ್ಪುನ ಪುನಃ ಒಂದು ಕಾರ್ಯವನ್ನು ಪತ್ತೊಂದು ಎಂಕಲು ತುಂಬಿದ್ದಾರೆ ಪ್ರವೀಣ್ ಅಣ್ಣ ಪದಗ್ರಹಣ ಬೋದಿನದಾಗ ಈಗ ನಾವು ಪುದರ್ ಪಂತಿನೇ ಇಚ್ಚಿ ನಿಜವಾದ ಕೆಲಸ ನಿಗದಿ ಮಾಡ್ಕೊಂಡು ಇಲ್ಲಿ ಲಾಸ್ಟ್ ಪದಗ್ರಹಣ ಬಂದು ಪಂಪಂತಿ ಸೈಡ್ ಬಂದು ಮಸ್ತ್ ಕೆಲಸ ಮತ್ತೊಂದು ಉಪ್ಪರ್ನಿಗಳು ಅಂಚೆ ಯೂತ್ ವಿಂಗ್ ದರ್ಶಕರು ಅಂಚೆನೆ ಇದರ ಕುಂದಿನ ಮಾತೆ ಎಕ್ಸ್ ಚೇರ್ಪರ್ಸನ್ ಭುಜಂಗಡ್ಡಿ ಎಕ್ಸ್ ಪ್ರೆಸಿಡೆಂಟ್ ಅಂಚ ಮಾತರೆ ಕೂಡ ಪದಗ್ರಹಣ ಇಲ್ಲಿ ನಮ್ಮ ಇಲ್ಲಿ ಬೈದ ಹುಟ್ಟಾದ ನಮ್ಮ ಪೂರ ಜನ ಇಲ್ಲಿ
ಅನ್ನಗ ಯಾನು ಸುರುತ ಪದಗ್ರಹಣ ಕಾಮಿಡಿ ಇತ್ತಿಜಿ ಬೊಕ್ಕ ಬೇತೆ ಪದಗ್ರಹಣ ಪೋನ ಯಾನು ಇನ್ನೆ ಈತು ದೂರ ಪೋಡತ್ತ ವರ್ಪ ಪದಗ್ರಹಣ ಅಟೆಂಡ್ ಮಾಡ್ಕೊಡತ್ತ ಈತು ದೂರ ಪೋಡತ್ತ ಅನ್ಪಟ್ಟು ಗುರಿ ಸಮ ಮಸ್ತ್ ಎಂಗ ಮನಸ್ಸಿಗೆ ಬರೋದುಂಡೆ ಪನ ಯಾನು ಮಹಿಳಾ ವಿಭಾಗದ ಏಪಲ ಮೀಟಿಂಗ್ ಪೋಡಲ್ಲ ಯಾನು ಫಸ್ಟ್ ರೋಡ್ ಕುಲ್ಲುತ್ತಿ ಸೆಕೆಂಡ್ ಥರ್ಡ್ ರೋಡ್ ಕುಲ್ಲುತ್ತೀನಿ ಯಾನು ಅಂಚಾದ ಏಕೆಂದ್ರೆ ರೀತಿ ದೂರ ಎಂದು ಪೋರೆ ಒಂದು ನಿಜವಾಗಿತ್ತೆ ನೀವು ವರ್ಪ ಪದಗ್ರಹಣ ತಿಳಿಯತ್ತೆ ನಿಮ್ಗೆ ಇಲ್ಲಿ ಲಾಸ್ಟ್ ಪದಗ್ರಹಣ ಇದು ಸಂತೋಷ ಉಲ್ಲಾಸದಿಂದ ಬಂಡರ ಸಂಘದಂತಿದ ಒಂಜಿ ಅಗಲ ಅಭಿಮಾನ ಪುರ ತೂನಾಗ ನಿಜವಾದ ಸಂತೋಷ ಅನಿಸ್ತಲಾಗ ಅಂಚನೆ ಯಾರು ಗುರಾಣಿ ಬಂಟರ ಸಂಘದ ಹರಿಶಣ್ಣನ ಜಾಗತಿಕ ಬಂಟ ಸಂಘ ಒಕ್ಕೂಟದ ಸಭೆಲ ಆಂಡ್ ಬಾರಿ ಕೊಲ್ಲುಡು ಸಭೆ ಆಂಡ್ ಅರೆಡ ಸಂಘಟನಾ ಶಕ್ತಿ ತಿರಡ್ಸ ಹರಿಶಣ್ಣ ಕೆಲಸ ಮಲ್ಪರೆಲ್ಲ ಬಂಗಾವಂದು ಎಡ್ಡೆಡ ಅದನ್ನ ಪೂರ ಆಶೆಲ್ಲ ಲಾಯ್ಕ ಅಂಚನೆ ವಿಶ್ವ ಬಂಟರ ಒಕ್ಕೂಟದ ಮಹಾ ಸಾರ್ವಭೌಮ ಚಕ್ರವರ್ತಿ ಅಜಾತ ಶತ್ರು ಸಮಾಜ ಸಾಮ್ರಾಟ ಶ್ರೀ ಐಕಲೇಶ್ವರ ಹರೀಶ್ ಶೆಟ್ಟಿ ಒಬ್ಬ ಈ ಪಟ್ಟ ಕಟ್ಟಿನ ಆರ್ಕೆ ಶೆಟ್ರೆ ಅಂಚನೆ ಈ ಪಟ್ಟ ಬುಡುಗರ್ನ ಐಕಲ ಗುಣಪಾಲ್ ಶೆಟ್ರೆ ಈ ಒಡ್ಡವಳುಗಳು ಆಚೀರಾದಿತ್ಯನ ಮಂತ್ರಿ ಮಾಗದಿರೆ ಅಂಚನೆ ಬಾಕಿದ ಎಡಮ ಪ್ರಾದೇಶಿಕ ಸಮಿತಿಯ ಸಾಮಂತರಿಸಿರೆ ಒಬ್ಬ ವಂಗಿ ಮಾಗದು ಅಂಚನೆ ನಮ್ಮ ಸಮಾಜದ ಮಾತಾ ಪ್ರಜಾ ಬಂಧುರೆ ಇದು ಪೂರ ಪುಣ್ಯ ಇನ್ಕ್ಲೂಡ್ ಮಾಡ್ತೇವೆ ನಮಗೆ ಬೇಜಾರು ಮಾಡ್ತೇವೆ ಈಗ ನಮ್ಮ ಸಂಘದ ಬಂಡರ ಸಂಘದ ಈ ಪ್ರಾದೇಶಿಕ ಸಮಾರಂಭವನ್ನ ಕಡೆಯಂತ ಸಮಾರಂಭ ಎಲ್ಲ ಒಂದು ಪದಗ್ರಹಣ ಬಂದಾಗ ಪಟ್ಟಾಭಿಷೇಕ ಎನ್ನ ಮನದ ಆಶೆ ಬಂದ್ಬಿಟ್ಟಿಲ್ಲ ಕಾಲು ಪಟ್ಟಾಭಿಷೇಕ ಬಂದಾಗ ಬಂಟರ ಸಂಘ ಹೆಜ್ಜಪ್ಪಡು ಬಂದ್ಬಿಡಿ ಮನದ ಆಟ ಬಂಟರ ಸಂಘದ ಚಕ್ರವರ್ತಿ ವಾಹಿನಿಗಳು ನವರತ್ನ ತುಂಬಿದ ಕಿರೀಟನು ಬಂಟರ ಸಂಘದ ವಿಷ್ಣುಮೂರ್ತಿ ದೇವಸ್ಥಾನದ ಪೂಜೆ ಮಾಡ್ತದೆ ಅವೇನು ಪತನ್ಪೋದು ಪ್ರಾದೇಶಿಕ ಸಮಿತಿಯ ಸಾಮಂತರ ಒಂದು ನಡೆಸಿದ ಒಂದು ಸಮಾರಂಭ ನಮ್ಮ ಒರಂಬರಿಯಲ್ಲಿಟ್ಟು ಒಂದು ಇಂಥ ಒಂದು ಸಮಾರಂಭ ಹುಟ್ಟಿಂದ ಅದೇ ನಮ್ಮ ಪದಾಗ್ರಹಣದ ಒಂದು ಸಮಾರಂಭ ಬಂತ ಒಂದು ವಿಷಯ ಇದೇ ಮುಟ್ಟಿದ್ದು ಈ ವಿಷಯ ಬಂದಾಗ ಈ ಸಮಾರಂಭ ಪಂಡಿದ್ರು ಅವು ಸಾಮಂತರ ಲೆಕ್ಕ ಅರಸರ ಲೆಕ್ಕ ಅವು ಮಾತ್ರ ಮಲ್ಕೊಂಡು ಬಂದಿದೆ ಅಂದ ನಮ್ಮ ಪಟ್ಟಿಟ್ಟು ತುಂಬೆ ಪಡೆದಿದ್ದೇವೆ ಒಂದು ಅಂಚೆ ಹತ್ತು ನಾಯಕರು பொருளோடு ಬಾರಿ ಸೂಸೋಡು ಒಂದು ನಮ್ಮ ಮಲ್ಕೊಡು ಅವೇನು ಮತ್ತದು ನೆತ್ತ ದುಡ್ಡನ್ನು ಒರ್ತದ್ದು ನಮ್ಮ ಆಫೀಸ್ ಮಲ್ಕೊಡು ಇದನ್ನು ಶಾಲೆ ಮಲ್ಕೊಡು ಇದನ್ನು ಬೇತದಾರ ಮಲ್ಕೊಡು ಅವೇ ಧ್ಯೇಯವನ್ನು ಮತ್ತೊಂದು ರಟ್ಟು ಕಮಿಟಿಗಳು ಪೂರಾ ಕಮಿಟಿಗಳು ಅವೇನು ಮುಂದುವರಿಸಕ್ಕೆ ಹೋಗಿದ್ದಾರೆ ಕೆಲವರು ಮಸ್ತ್ ಖರ್ಚು ಮುಂದಿನ ಆಯ್ತದ ಟ್ಯಾಕ್ಸ್ ಲೆಕ್ಕ ದುಡ್ಡು ಕಲೆಕ್ಟ್ ಮಾಡ್ತದೆ ಅವೇನೇ ಸಮಾಜ ಕಾರ್ಯಗಳು ಮಾಡ್ತಾರೆ ಅವೇನು ವಿನಿಯೋಗ ಮಾಡ್ತಾರೆ ಅಂತ ಮತ್ತು ಡೀಟೇಲ್ ಆರ್ಟಿಸ್ಟ್ ಅವೇ ಒಂದು ಮನೋಭಾವದಾರು ಬಿಡ್ತಾನಿದ್ದು ಕೊಡ್ತಿದ್ದು ಖರ್ಚು ಮಾಡಿ ಬಂದೆ ಎಟ್ಟೆ ಓಡೋದು ಖರ್ಚು ಮಾಡ್ತಿದ್ರು ಬಾಕಿ ಇದಕ್ಕೆ ನಮ್ಮ ಸಮಾಜ ಸೇವೆ ನಮ್ಮ ಮಕ್ಕಳು ಕೊಡ್ತಿರೋ ವಿಷಯ ಕಂಡು ಅಂಡ್ ಅವೇ ನಮಗೆ ಪಂಕ್ತಿ ಸೂಟ ಒಂದು ಪದಗ್ರಹಣ ಪಂಡಾಗ ಇದ ಮುಟ್ಟ ಇದು ವರ್ಷೋಡು ಒಂದು ವರ್ಷೋಡು 16 ವರ್ಷ ఇక్కడ ಹರಿಶೆಟ್ರು ಒಂದು ತುಂಬ ಸುಧಾಕರ್ ಶುರು ಮಾಡ್ತೇವೆ ಈ ತಂಡ ಒಪ್ಪೋಡು ನಾನು ವೇದಿಕೆಗೆ ಆಹ್ವಾನ ಮಾಡಿದೆ ಭುಜಂಗ ಶೆಟ್ಟಿ ವೇದಿಕೆ ಮತ್ತೆ ಆರ್ಕೆ ಶೆಟ್ಟಿ ವಾಟರ್ ಬಾನ್ಸ್ ಪ್ರೆಸಿಡೆಂಟ್ ಆಯ್ಕಳ ಹರೀಶ್ ಶೆಟ್ಟಿ ಸಂಘದ ಪದಾಧಿಕಾರಿಗಳು ಇನ್ನು ಹೊಸತಾದ ರೀಜನ್ದ ಅಧ್ಯಕ್ಷತೆಯನ್ನು ವಹಿಸಿದ ಡಾಕ್ಟರ್ ಆರ್ಕೆ ಶೆಟ್ಟಿ ಮಹಿಳಾ ವಿಭಾಗದ ಚೇರ್ಪರ್ಸನ್ ರಂಜನೆ ಸುಧಾಕರ್ ಹೆಗಡ್ರೆ ಬೊಕ್ಕ ನಿರ್ಗಮನ ಚೇರ್ಮನ್ ఇక్కడ గుణపాల్ శెట్టి ఉన్నారు లేడీస్ వింగ్ పొస చైర్మన్ వనిత కర్లేరు బన్సాగర యూత్ వింగ్ చైర్మన్ శరత్ శెట్టి అంచనే ఈ రీజన్ యూత్ వింగ్ చైర్మన్ రక్షిత్ శెట్టి ఉన్నారు అంచనే మాత రీజన్ ఆఫీస్ బేరర్స్ ఎదుర్కొల్లిన ట్రస్టీలు శాంతారామన్ ఉన్నారు ఎక్స్ ప్రెసిడెంట్ బిఎం శెట్టి ఉన్నారు ಪ್ರಕಾಶ್ ಭಂಡಾರ್ ಉಳ್ಳೇರು ಕರ್ನಾಟಕದ ಸಂಪಾದಕರು ಚಂದ್ರಶೇಖರ್ ಪಾಲಕಾರಿ ఒక మాట రీజన్ల చైర్మన్ ఉಳ್ಳೇರು ಮಾತಾ ಕಣ್ಣೀರು ಉಳ್ಳೇರು ಲೇಡೀಸ್ ವಿಂಗ್ ದುಮ್ಮದ ಚೇರ್ಪರ್ಸನ್ ಉಳ್ಳೇರು ಮಾತ ನಿಗಲೆಯನ್ನ
ಅಭಿನಂದನೆ ಸರ್ ನಾನು ಇಲ್ಲ Andheri Bandar region ಒಂದು mostly you can say it is the most competitive region. Adishane Pandey first ride ಅಂತಲ್ಲ ಆಯ್ತ ಒಟ್ಟಿಗೆ ಜೋಗೇಶ್ವರ ಆಯ್ತದವರು ಈಕ್ವಲ್ ಆಗಿರ್ತಾರೆ ಎರಡು ಜನ ಖುಷಿ ಮಾಡ್ಬೇಕಾದ್ರೆ ಫಸ್ಟ್ ಆದ ಎರಡು ಜನ ಕೂಡ ಪ್ರೈಸ್ ಕೊಟ್ಟರು ಈಗ ವಿಶೇಷ ರೀತಿ ಚೇರ್ಮನ್ ಆರ್ ಕೆ ಶೆಟ್ಟಿ ಒಂದು ಅಧಿಕಾರ ಸ್ವೀಕಾರ ಮಾಡ್ತೀರಿ ಪ್ರತಿಜ್ಞಾ ಸ್ವೀಕಾರ ಮಾಡ್ತೀರಿ ಪ್ರತಿಜ್ಞಾ ಸ್ವೀಕಾರದೊಟ್ಟಿಗೆ ಕೆಲವು ಕಮಿಟ್ಮೆಂಟ್ ಮಾಡಿದ್ದೀರಿ ನಮ್ಮ ರೀಜೆಂಟ್ ನಿಸ್ವಾರ್ಥ ಸೇವೆ ಮಾಡ್ಕೋಯ ಜನಕ್ಕೂಲ ಸುಖ ಕಷ್ಟಗಳು ಸ್ಪಂದನ ಮಾಡ್ಕೋಯ ಪ್ರತಿ ಒಂದು ವ್ಯಕ್ತಿಕೆಯನ್ನ ಇಲ್ಲಿಂದಲೇ ಹೋಗ್ಬೇಕಕ್ಕೆ ಹೆಚ್ಚಿನ ಕಷ್ಟ ಅಂತ ಬಂದು ಆ ಕಡೆ ಸ್ಪಂದಿಸುವ ಕಮಿಟ್ಮೆಂಟ್ ಮಾಡ್ತೀರಿ ಜನಗಳು ನಮ್ಮ ಒಂದು ಸ್ಟೇಜ್ ಹೋಗಲ್ಲ ನಮ್ಮ ಮಾನಸಿಕವಾದ ನಮ್ಮ ಹೆಚ್ಚಿನ ವಿಶೇಷತೆಯಿಂದ ಒಂದು ಬಗ್ಗೆ ನೀನು ವ್ಯಕ್ತ ಮಾಡ್ತೀರ ಕೆಲಸ ಮಾಡ್ಕೊಡು ಕೆಲಸ ನಮ್ಮ ಮನಸ್ಸು ನಂಬಿಕೊಂಡು ಐದು ದೇವರ ಅನುಗ್ರಹ ನಂಗೆ ಬರ್ಕೊಂಡು ಆರ್ ಕೆ ಶೆಟ್ಟಿ ಈಗ ಮನಸ್ಸ ಪ್ರಕಾರ ಆಶೆ ಪ್ರಕಾರ ಈಗ ಕಮ್ಯುನಿಟಿಗಳ ಸಹಕಾರಗಳು ಮಾತ್ರ ಒಟ್ಟು ಮತ್ತೊಂದು ಐತೊಟ್ಟಿ ಇಳಿತ್ವಿಂಗ್ ಉಂಟು ಲೇಡೀಸಿಂಗ್ ಉಂಟು ಒಲಿಯ ಧ್ವನಿಗಳು ಕೈ ಬದಲು ಪೂರ್ವದ ಕೆಲಸ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಳೇ ಬಂದಿದೆ ನಮ್ಮ ಆವರಣ ಇತ್ತಿನ ಮಾತ ದೇವರಿಗೆ ಯಾರ ಪ್ರಾರ್ಥನೆ ಮಾಡ್ಕೋಯ ಒಂದು ಸಂಘದ ವಿಶೇಷತೆಗೆ ಮಾತಾಗೊಟ್ಟು ನೋಡಿದ್ದೇನೆ ಒಂದು ಸಂಘಟನೆ ನೀ ಸ್ಥಾಪನೆ ಆದ ಸ್ವಲ್ಪ ವರ್ಷ ಆದಾಗ ನಮ್ಮ ಬನ್ ಸಂಘದ ಬಂಟೆ ಅನ್ನೋರಿಗೆ ಅಭಿಮಾನದ ಈ ಸಂಘಟನೆಯನ್ನು ನಮ್ಮ ಹಿರಿಯರೇ ಇಚ್ಛೆ ಕಟ್ಟದ ಬೆಳೆಸಲು ಬಂದಿರ ಅವೇ ನಮ್ಮನೆ ನಮಗೆ ಮತ್ತೊಂದು ಕೋಪ ಬಂದ ನಮಗೆ ಖುಷಿ ಆಗೋದು ಯಾಕೆ ಏನು ಕಾರಣ ನಮ್ಮ ಊರು ತುಗೈದಿನಗಳು ಮುಂಬೈನ ಮೇಹನತ್ ಬಂದದೆ ಕಷ್ಟ ಸುಖದ ಅನುಭವ ಇತ್ತಿನಗಳು ನಮ್ಮ ಸಮಾಜ ಬಾಂಧವರಿಗೆ ಅಕ್ಕನ ವಿಶೇಷತೆ ಮಕ್ಕಳು ಗಮನ ಅಕ್ಕನ ವಿಶೇಷತೆ ಮಾತಾಡಿದೆ ಎಜುಕೇಶನ್ ಅವಾರ್ಡ್ ವೈದ್ಯಕೀಯ ಅವಾರ್ಡ್ ಸಾಮಾಜಿಕವಾದ ಚಿಂತನೆ ನಮಗೆ ಪಾಲ್ಗೊಳ್ಳಿಲ್ಲ ನಮ್ಮ ಬಂಡೆಗೆ ನಾವು ಮಾತ್ರ ಬಂಟೇರಿ ನಮ್ಮ ಹೃದಯವಂತಿಗೆ ಇತ್ತಿನಗಳು ಬೇಡ ಕಷ್ಟ ಸುಖ ಅನುಭವ ಪಡೆದಿನಗಳು ಅಂಚನಗಳು ಮಾತ್ರ ಕಷ್ಟಗಳು ನಾವು ಭಾಗಿಯಾಗಲ್ಲ ನನ್ನೇನು ನನ್ನ ಸಂಘಟನೆ ನಮ್ಮ ತುಂಬೂಲ ನಮ್ಮ ಮಾತ ಒಟ್ಟಾದ ಎಂತ ಬಂಟೆಯನ್ನ ವಿಶೇಷತೆ ನಮ್ಮ ಸಂಘದ ಮೂಲಕ ಪ್ರದರ್ಶನ ಮಾಡಿದಾದ್ರ ನೆತ್ತ ಹಿರಿಮೆಗೆ ಓಲ್ಲ ಒಂದು ಧಕ್ಕೆ ಬಂದಲ್ಲಿ ಅವಳು ಧಕ್ಕೆ ಬರ್ತಿಂದ ನಂಗೆ ಪಾಪದ ಕೆಲಸ ನ್ಯಾಯಪಂಡ ನಮ್ಮ ಬಂಟೆಯಲ್ಲಿ ಪಂಡ ನಮ್ಮ ಒಂದು ಹೆಚ್ಚು ವಿಶೇಷವಾದ ವೈಯಕ್ತಿಕವಾದ ನಮ್ಮ ವಿಶೇಷಗಳನ್ನು ನಮ್ಮ ಒಂದು ಸಮಾಜದ ಒಂದು ವ್ಯಕ್ತಿಗೆ ನಾವು ವೈಯಕ್ತಿಕ ಶಕ್ತಿ ನಮ್ಮಡೊಂದು ಸಮಾಜದ ಜನಗಳನ್ನು ಸುಧಾರಿಸುವ ಪತಂಗೋಗಿನ ವಿಶೇಷತೆ ನಮ್ಮಡೊಂದು ನಾವು ಮಾತ್ರ ಒಟ್ಟಿಗೆ ಮನಸ್ಸನ್ನ ದಾದ ಮಾಡ್ತೀವಿ ಈ ವರ್ಷದ ದಾದ ಮತ್ತೊಂದು ಬೇರೆ ಬಂದ ವಿಷಯ ಅರ್ಥ ಮಾಡ್ತಿದ್ವಿ ಮನುಷ್ಯನ ಆಕ್ಟಿವಿಟೀಸ್ ನಮ್ಮ ಭಾಗದ ಬಾಲಾಗ ಮನುಷ್ಯನ ಆಕ್ಟಿವಿಟಿ ಬಾಲಾಗನೆ ಮಾತ್ರ ನಂಗೆ ಮನುಷ್ಯನ ದಾದ ಮಕ್ಕಳು ಬಂದ ವಿಶೇಷತೆ ಗೊತ್ತಾಗೋದು ಮನುಷ್ಯನ ಒಂದು ವಿಷಯ ಎಂತ ಕೆಲಸ ಮೊದಲು ನಾವು ಒಂದು ಬರೋದಕ್ಕೂ ಐದು ಹೆಚ್ಚಿನ ಮಾಡೋದಕ್ಕೂ ಐದು ಏಲ್ಲ ಒಂದು ಗ್ರೇನ್ ತೋರ್ಪಾಡಿ ಧೈರ್ಯ ತೋರ್ಪಾಡಿ ತಪ್ಪು ಬಂದ್ರೆ ನಮ್ಮ ಒಂದು ವಿಶೇಷ ನಾವೇ ನಮ್ಮ ತಿದ್ದುಪಡಿ ಮಾಡ್ತೇವೆ ಕರೆಕ್ಟಾಗಿ ನಂಬೋಕ ಇನ್ನು ಈ ಪ್ರತಿಯೊಂದು ರೀತಿಯಲ್ಲ ಒಂದು ರೀತಿಯಲ್ಲ ಇನ್ನು ಪದಗ್ರಹಣ ಮಾಡ್ತೇವೆ ಕೆಲವರಿಗೆ ಬಾರಿ ಗೌರಿ ಗದ್ದನ್ನು ಮಾಡ್ತೇವೆ ಖರ್ಚು ಕೂಡ ಒಂದು 500,000 ಜನ ಮಕ್ಕಳು ಮಕ್ಕಳು ಮನವೆಚ್ಚಿನ ಸಂಘದ ಆಕ್ಟಿವಿಟೀಸ್ನಾಗ ಮನವರಿಕೆ ಮಾಡ್ಕೊಡೋದು ಅಂತ ನನಗೆ ಮಾಡ್ಕೊಂಡು ಹಾಕೋದು ಇನ್ನು ಒಬ್ಬ ರೀಜನ್ ಬಂಡ ಬಂದ್ ಸಂಘದ ಒಬ್ಬ ಪಿಲ್ಲರ್ ಇದ್ದಿಲ್ಲ
ನಾವು ಮಾತ ಒಟ್ಟು ಬಾರ್ದೆ ನಾವು ಒಟ್ಟಾದೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಆಚಾರ ವಿಚಾರನು ನಮ್ಮ ಜೋಗುಲಲ್ಲಿ ತೆಗೆದುಕೊಳ್ಳು ಇತ್ತೆ ಏನಲ್ಲಿ ಸಾಂಸ್ಕೃತಿಕ ಚಟುವಟಿಕೆ ಕೊಂಡಿ ಸಾಮೂಹಿಕ ಒಂದು ಪದ್ಯ ಬಂಡೆ ಏಟೊಂದು ಟಚಿಂಗ್ ಅವರು ನನಗೆ ಮನಸ್ಸು ಅವು ದಾಯಕೊಂಡ ನಮ್ಮ ತುಂಬದ ಜನರೇಷನ್ ಅವರಿಗೆ ಅರ್ಥ ಮಾಡೋದು ಆಗಲೇ ಗೊತ್ತಾಗೋದು ಆಗಲೇ ಅರ್ಥ ಆಗಲೇ ಆಯ್ತಿನ ನಾವು ಆಗಲೇ ಅರ್ಥ ಮಾಡೋದಕ್ಕೆ ಮಾಡ್ಕೊಡು ಆಯ್ಕೆ ನಮ್ಮ ಕನ್ನಡ ತೊಳುಟು ನಮ್ಮ ಪ್ರೋಗ್ರಾಮ್ ಕೊಂಡ ಕೇಳಿನಗರ ಬತ್ತಿನಗರ ಜೋಗುಲಿಗಳ ಅವರಿಗೆ ಭಾರಿ ಖುಷಿ ಹಾಕೋಣ ಇನ್ನು ಮನುಷ್ಯಂಗ ಎಟ್ಟ ಕೆಲಸ ಬಂದು ನೀವು ಉದಾಹರಣೆ ತಾಳವಚ್ಚಿ ಮಸ್ತು ಉದಾಹರಣೆ ನಮ್ಮ ಸಮಾಜಕ್ಕೆ ಕಂಕಣವಾಗಿ ಬಂದಿರೋ ಮಂದ ಕಾರ್ಯಕ್ರಮ ಅಂಕಲ ಜಾಯಿಂಟ್ ಸೆಕ್ರೆಟರಿ ಕನ್ನಡದಲ್ಲಿ ಮಲ್ಪೆ ಅವತ್ತೊಂದು ಒಂದು ಇತ್ತ ಮೂಜಿ ತಿಂಗಳು ಮಲ್ಪೆ ಇತ್ತ ವನಿತಕ್ಕೆ ಬಂದಿರೋ ನಮಗೆ ಬಂದು ಲೇಡೀಸ್ ದಾರ ಮಲ್ಪ ನಮ್ಮ ಸಮಾಜದ ಪುಂಜವನ್ನ ವಿಶ್ವ ಬಂಟರ ಸಂಘದ ಅಧ್ಯಕ್ಷರಾದ ಶ್ರೀ ಐಕಳ ಹರೀಶ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಪಶ್ಚಿಮ ಪ್ರಾದೇಶಿಕ ಸಮಿತಿಯ ಸಮನ್ವಯರಾದ ಶ್ರೀ ಡಾಕ್ಟರ್ ಪ್ರಭಾಕರ್ ಶೆಟ್ಟಿ ಬಿ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಬಂಟರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮಹಿಳಾ ವಿಭಾಗದ ಕಾರ್ಯದರ್ಶಿ ಶ್ರೀಮತಿ ರಂಜನಿ ಬಿ ಹೆಗ್ಡೆಯವರಿಗೆ ಯುವ ವಿಭಾಗದ ಕಾರ್ಯದರ್ಶಿಯಾದ ಶ್ರೀ ಶರತ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಅಂದೇರಿ ಭಾಗದ ಪ್ರಾದೇಶಿಕ ಸಮಿತಿಯ ನೂತನ ಅಧ್ಯಕ್ಷರಾಗಿ ಪದಾಧಿಕಾರಿಗಳು ಹಾಗೂ